ಅಂಚ ಒಂದು ಓಲ್ ಐನು ಪ್ರಸಿದ್ಧಿಗೆ ಬೋಡಾದ ತನ್ನ ಪ್ರಚಾರಗೂ ಬೋಡಾದ ಐನು ಓಲ್ ಆರು ಉಪಯೋಗ ಮಂತನಾರತ್ತು ಅಂಚಿನ ಒಂಜಿ ಮಲ್ಲ ಕಲಾವಿದಗೂ ಒಂದು ಎಲ್ಲಿಯ ಮಟ್ಟದ ಒಂದು ನುಡಿನಮನ ಕಾರ್ಯಕ್ರಮ ಯಕ್ಷಗಾನ ಕಲಾವಿದರಾದ ನಮ್ಮ ಮನ್ಪುಣವು ನಮ್ಮ ಕರ್ತವ್ಯ ಮನ್ಪುಣಂಚಿನ ದೃಷ್ಟಿಡು ಶ್ರೀ ಮಹಾಲಿಂಗೇಶ್ವರ ಕೃಪಾಭೂಷಿತ ಯಕ್ಷಗಾನ ಕಲಾ ಸಂಘ ಅಧ್ಯಯನ ಕೇಂದ್ರದ ವತಿರ್ದಾರಿಗೆ ಒಂದು ಶ್ರದ್ಧಾಂಜಲಿ ಸಭೆಯನ್ನು ಮನ್ಪಡು ಮನ್ಪಂಜಿನ ತೀರ್ಮಾನ ಮಾಡ್ತಂದಿಲ್ಲ. ಈ ಜೋಕ್ಲ ಯಕ್ಷಗಾನ ನಾಟ್ಯ ಆರಂಭ ಅಪ್ಪನಂಚಿನ ಪೊರ್ತುಗೂ ನಮಕ್ ಇನ್ನಿತ ಸಭಾ ಕಾರ್ಯಕ್ರಮದ ಉದ್ಘಾಟನೆ ಮಂತ್ರಾರು ಬೊಟ್ಟಿಕೆರೆ ಪುರುಷೋತ್ತಮ ಪೂಂಜರು ಆಯ್ನೆಡ್ದವರನ್ನೇ ನಮ್ಮ ಈ ಸಂಘಗೂ ಬರ್ತದು ಬೆರಿಸಾಯ ಅದು ಉಂಟುದು ಈ ಕಾರ್ಯಕ್ರಮದ ಒಟ್ಟಿಗೂ ಪುರುಷೋತ್ತಮ ಪೂಂಜರು ಇತ್ತರು ಅರೆಲ್ಲ ಈ ವೇದಿಕೆಡು ಎಂಕ್ಲು ಮಾನಾದಿಗೆ ಮನ್ಪೊಡು ಮನ್ಪುಣಂಚಿನ ಉದ್ದೇಶ ಎಲ್ಲ ಎಂಕ್ಲು ಇತ್ತನು ಆಂಡ ಐಕೆ ಯೋಗ ಭಾಗ್ಯ ಎಂಕ್ಲಿಗೆ ಕೂಡ್ದು ಬತ್ತಿಚ್ಚಾನು ಈ ಪೊರ್ತು ಆರ್ನ ಒಡನಾಡಿಲಾದು ನಮ್ಮ ಒಟ್ಟಿಗೆ ಇತ್ತನಕ್ಲು ಆರ್ನ ಒಟ್ಟಿಗೆ ಇತ್ತನಕ್ಲು ಮಸ್ತು ಜನ ನಮ್ಮ ಒಟ್ಟಿಗುಳ್ಳೇರು ಅಕ್ಲೇನು ಮಾತೆಲ್ಲ ಒತ್ತೊಟ್ಟಿಗೆ ಸೇರಿಸಾದು ಒಂಜಿ ಶ್ರದ್ಧಾಂಜಲಿ ಸಭೆನ ಮನ್ಪೊಡು ಮನ್ಪಂಜ ಉದ್ದೇಶ ದೀವಂದಿಲ್ಲ. ಈ ಪೊರ್ತು ನಮ್ಮ ಒಟ್ಟಿಗುಳ್ಳೇರು ಯಕ್ಷಗಾನ ಅಕಾಡೆಮಿದ ಸದಸ್ಯರಾದ ಯಕ್ಷಗಾನ ಪ್ರಸಂಗಕರ್ತರಾಗಿ ನೆಂಚಿನ ಶ್ರೀಯುತ ಯೋಗೀಶ್ ರಾವ್ ಚಿಗುರುಪಾದೆ ಅರೇನು ಪ್ರೀತಿಪೂರ್ವಕವಾದ ನಾನು ಸ್ವಾಗತ ಮಂತಂದಿಲ್ಲ. ಐತೊಟ್ಟಿಗೆ ಎಂ ನ ಚಂಬಲ್ತಿಮಾರು ಕನಿಪುರ ಮಾಸಪತ್ರಿಕೆದ ಸಂಪಾದಕರಾದ ಕಾಸರಗೋಡೂರ್ದು ಕುಂದಾಪುರ ಮುಟ್ಟದು ಯಕ್ಷಗಾನ ತೆಂಕುತಿಟ್ಟು ಬಡಗುತಿಟ್ಟು ಈ ರಡ್ಡು ತಿಟ್ಟಿಡ್ಲ ಯಕ್ಷಗಾನ ಕಲಾವಿದರನ್ನ ಪರಿಚಯ ಇತ್ತದು ಒಡನಾಟ ಇತ್ತದು ಓಳು ತೆರೆಮರೆದ ಕಲಾವಿದರುಳ್ಳಿರು ಏರು ಪ್ರಚಾರಗಿಜ್ಜರು ಅಂಚಿನ ಕಲಾವಿದರನ್ನ ಮಾತ್ರ ಒಟ್ಟು ಸೇರಿಸಾದು ಆಕೆಯನ್ನು ಮಾತ್ರ ಪ್ರಸಿದ್ಧಿಗೆ ಗಣಪನಂಚಿನ ಒಂಜಿ ಕಣಿಪುರ ಪತ್ರಿಕೆದ ಮೂಲಕವಾದ ಮಂತೊಂದುಲ್ಲೇರು ಪತ್ರಕರ್ತರಾಯಿನಂಚಿನ ಎಂ ನ ಚಂಬಲ್ತಿಮಾರು ಮೇರೆಲ್ಲ ನಮ್ಮೊಟ್ಟುಗುಳ್ಳೇರು ಯಕ್ಷಗಾನ ಅಕಾಡೆಮಿದ ಸದಸ್ಯರಾದ ಮಾಜಿ ಸದಸ್ಯರ್ಲ ಅಂದು ಭಾವಿ ಸದಸ್ಯರ್ಲ ಅಂದು ಅವರ ಮಾಜಿ ಆದು ಅವರ ಭಾವಿ ಆಯ್ನಾರು ಶ್ರೀಯುತ ನ್ಯಾಯವಾದಿ ಅರ್ಥಧಾರಿ ವೇಷಧಾರಿ ಆಯ್ನ ಶ್ರೀಯುತ ದಾಮೋದರ ಶೆಟ್ಟಿ ಮಜಿಬೈಲು ಆರ್ಲ ನಮ್ಮೊಟ್ಟುಗುಳ್ಳೇರು ಅರೆಲ್ಲ ಪ್ರೀತಿಪೂರ್ವಕವಾದ ಸ್ವಾಗತ ಮಂತೊಂದುಲ್ಲ. ಯಕ್ಷಗಾನದ ಕಿರಿಯ ಅರ್ಥಧಾರಿ ಪುಗಾರ್ತನೆ ಪಡೆಯಿನಂಚಿನ ಶ್ರೀಯುತ ಸದಾಶಿವಾಲ್ವ ದೇವಿಪುರ ತಲಪಾಡಿ ಮೇರ್ಲ ನಮ್ಮೊಟ್ಟುಗುಳ್ಳೇರು ಅರೆಲ್ಲ ಮಿತ್ತ ಚಾವಡಿಗೆ ವೇದಿಕೆಗೆ ಸ್ವಾಗತ ಮಂತೊಂದುಲ್ಲ. ಐದೊಟ್ಟಿಗೆ ರಾಜಾರಾಮ ಹುಳ್ಳೂರು ಕೈರಂಗಳ ಭಾಗವತರು ಪೂಂಜೇರ್ನ ಒಡನಾಡಿ ಶ್ರೀಯುತ ರಾಜಾರಾಮ ಹುಳ್ಳೂರು ಕೈರಂಗರನ್ನ ಪ್ರೀತಿಪೂರ್ವಕವಾದ ಸ್ವಾಗತ ಮಂತೊಂದುಲ್ಲ. ದಯಮಂತದ್ದು ಮಾತ ಅತಿಥಿಗಳು ಮಿತ್ತ ಚಾವಡಿಗೆ ಬರ್ತದ್ದು ಸ್ವಾಗತ ಈ ವೇದಿಕೆಯನ್ನು ಅಲಂಕರಿಸುವುದು ಕೇಳೊಂದಿಲ್ಲ. ಈ ಕಾರ್ಯಕ್ರಮನು ಈ ಹೆಚ್ಚ ಪೊರ್ತು ಕೊನೆಯರೆಜ್ಜಿ ಒಂದು 35 ನಿಮಿಷದ ಅವಧಿದ ಉಲಾಡಿ ಇಂಗ್ಲ ಈ ಕಾರ್ಯಕ್ರಮನು ಮುಗಿಪಿನಂಚಿನ ಉದ್ದೇಶಡುಲ್ಲ ಆಯ್ನೆಡ್ದವರ ಕಾರ್ಯಕ್ರಮ ಮುಂದುವರಿಸುವ ಒಂದು ಸುರುಕಾತು ತುಡರು ಅರ್ಲಾದು ಕಾರ್ಯಕ್ರಮನು ಶುರು ಮಂತೊಂದಿಲ್ಲ. कैलंचवत्युक्तं वन्दिना योजितं मया ग्रहाणमङ्गलं दीपं त्रैलोक्यं दिविरापः गोदीपदेवि देविस्त्वं कर्मसाक्षी विकृपत यावत् कर्मसमाप्तिस्स्यात् तावत् त्वं सुस्थिरो भव. ಬೊಟ್ಟಿಕೆರೆ ಪುರುಷೋತ್ತಮ ಪೂಜ್ಯನು ಯಕ್ಷಗಾನ ರಂಗದ ಭಾಗವತರಾದ ಮಾತ್ರ ಯಕ್ಷಗಾನ ರಂಗದ ಹಿಮ್ಮೇಳವಾದಕರಾದ ಅರ್ಥಧಾರಿಯಾದ ವೇಷಧಾರಿಯಾದ ಪ್ರಸಂಗಕರ್ತರಾದ ಯಕ್ಷಗಾನ ರಂಗದ ಮಾತ ವಿಭಾಗಗಳ ಪ್ರತಿ ಒಂದು ವಿಭಾಗಗಳನ್ನ ತೆರಿನಾರು ಅಂಚಂದ ಹಿಂಗ ಗೊತ್ತುಂಡು ನಂಡದಾರ ಓಳ್ಲ ಅವೆಲ್ಲ ಪಣಿಯರ ಗೊತ್ತಿದ್ರು ಆಡವ ವಿಷಯವನ್ನು ಕೇನು ನಾಡಲ ಐಕ್ ಸರಿಯಾಯಿನಂಚಿನ ಸಮರ್ಪಕವಾಯಿನಂಚಿನ ಉತ್ತರ ಇತ್ತು ಆಯ್ನರ್ದಾವರಣೆ ಕಟೀಲು ಮೇಳದ ಆಟ ಮುಗಿನ ನಾಡ ಇಡೀ ಕಟೀಲು ಮೇಳದ ಕಲಾವಿದರು ಬರ್ತದ್ದು ಪೂಂಜರ್ನ ಪುರುಷೋತ್ತಮ ಪೂಂಜರ್ನ ಇಲ್ಲಡಿದ್ದೀರಿ ಆ ವಿಷಯ ಪೂರ ಕಲ್ಪನೆ ಮಾಡೋದು ಕಾರಣ ಇಲ್ಲಲು ಶ್ರಾವಣ ಪಂಚಕ ಪಂಪಣಂಚಿನ ಒಂಜಿ ಕಾರ್ಯಕ್ರಮ ಇಡೀ ಸೋಣದ ಒಂಜಿ ತಿಂಗಳು ಮಂತೇರು ಕನ್ನ ವರ್ಷ 14 ತಾರೀಕು ದಾನಿ 15 ತಾರೀಕು ದಾನಿ ಬಹುಶಃ ತೋಜಡು ಭಜನೆ ಹಿಡಿದು ಶುರು ಮಂತದ್ದು ಅವಿಡ್ದು ಪ್ರತಿ ಒಂಜಿ ವಾರ ಒಂಜಿ ತಾಳ ಮದ್ದಲೆ ಭಜನೆ ಪ್ರವಚನ ಇಂಚಿನ ಬೇತೆ ಬೇತೆ ಕಾರ್ಯಕ್ರಮ ಪೂರ ಮಂತನಾರು
ಕರಿನಾಂದ್ವೇ ಬರ್ತುಡ 14 ತಾರೀಕು ದಾನಿ ಆರು ಮಂತ್ ಕಾರ್ಯಕ್ರಮ ಮಂತಿದ್ರು. ಈ ವರ್ಷ 14 ತಾರೀಕು ದಾನಿ ಆರು ನಮ್ಮೊಟ್ಟು ಬಿಜ್ಜರು. ಪ್ರತಿಯೊಂದು ಕಲಾವಿದರುಗಳು ಒಂದು ಎಲ್ಲಿಲ್ಲ ಎಟ್ಲ ಎನ್ನಂಚಿನ ಒಂದು ಕಲಾವಿದಗೆ ಲೆತ್ತದು ಇಲ್ಲ ಅವಕಾಶ ಕೊರ್ನಾರು. ಬಹುಶಃ ಯಾನ ಯಾಪಗಳ ಮನ್ಪೆರ ಸಾಧ್ಯನೇ ಇಜ್ಜದನ್ನ ಒಳ್ಳೆಯರ್ನ ನಿರ್ದೇಶನಡು ಒಂಜಿ ದುಶ್ಯಾಸನ ಓದಿತ ಬೀಭಸ್ತರ ಸತ ಒಂಜಿ ದುಶ್ಯಾಸನ ಎಂಡ ಮನ್ಪಾಯರು. ಬಹುಶಃ ಯಾನ ಎನ್ನೇರು ಸಾಧ್ಯ ಇಜ್ಜಿ ಐಡ್ದು ಬೊಕ್ಕ ಲಕ್ಕದ ಬತ್ತನ ಹಿಡಿದು ಬೊಕ್ಕ ಎನ್ನ ಬೆರಿ ಬೊಟ್ಟದು ಕರೆ ಪೂಜಿದು ಬಂಡೇರು. ಬಹುಶಃ ಈರಣ ಅಂಚೆ ಪಂಪ್ ಜರದ ಅನ್ನಾರು ಬಾರಿ ಎಡ್ಡಾತನ ಗಣೇಶ ಅಂದು ಅವಿಡ್ದು ಬೊಕ್ಕ ಮಲ್ಲ ಒಂಜಿ ಕಲಾವಿದರ ನಡುಟು ಒಂಜಿ ಬ್ರಹ್ಮಣ್ಯನ ಪಾತ್ರ ಮನ್ಪಾಯರು ಏನಡ. ಪ್ರತಿ ಒಂಜಿ ಅವು ತತ್ತನವಳು ಓವು ಉಂಡೋ ಅವೇನು ఆయన పండుగ కొరదు అంచేత ఇంచాంది పనుపునంచిన ಒಂಜಿ ವ್ಯಕ್ತಿತ್ವ ನಾಂಡ ಯಕ್ಷಗಾನ ರಂಗೋಡು ಬಹುಶಃ ಬೊಟ್ಟಿಗೆರೆ ಪುರುಷೋತ್ತಮ ಪೂಂಜೇರಿ ಅಂತ ಪಂಡ ತಪ್ಪ ಒಂದು ಇಂಚಿನ ಒಂಜಿ ಮಲ್ಲ ಕಾರ್ಯಕ್ರಮಗೂ ಮಲ್ಲ ಒಂಜಿ ಕಲಾವಿದನ ನೆಂಪು ಮನಪುನವು ನಮ್ಮ ಕರ್ತವ್ಯ. ఆయన ಹಿಡ್ದವರ ಆರ್ನ ನುಡಿ ನಮ್ಮನ ಕಾರ್ಯಕ್ರಮ ಅಂತಾರೆ ಬಡೋದು ಶ್ರೀಯುತ ಯೋಗೀಶ್ರಾವ್ ಚಿಗುರಪಾದೆ ಆರ್ನ ಬಗ್ಗೆ ರಡ್ಡು ಪಾತೆರ ಹಿಡಿದು ಕೇತನ ಪೂಂಜೇರಿನ ಮಲ್ಲ ಕಡಲನ್ನು ವರ್ಣನೆ ಮಲ್ಪೇರ್ನ ಅದನ್ನು ಅದನ್ನು ಮುಟ್ಟಿಯರೆ ಭಾಳ ಕಷ್ಟದ ವಿಷಯ. ನಮ್ಮ ಮಾತೆಲ್ಲ ಅವರಿಗೆ ವೇಷ ಮಲ್ಪುವೆ ಪೂರಾ ರೀತಿಯ ವೇಷ ಮಲ್ಪುವೆ ಎಂದು ಪಣ್ಣಾಗ ನಮ್ಮ ಪಣ್ಯರುಂಡು ಅದು ಸವ್ಯಸಾಚಿ ಕಲಾವಿದೆ ಅಂಡ ಯಕ್ಷಗಾನೋಡು ಯಾನತು ಲೆಕ್ಕ ಸವ್ಯಸಾಚಿ ಕಲಾವಿದೆ ಪಂಡ ಪೂಂಜರುವರಿ ಯಾವಂಡ ಯಕ್ಷಗಾನದ ಏತು ಮರ್ಗಿಲುಂಡ ಆತ ಮರ್ಗಿಲ್ಲ ಆರ್ನ ಪ್ರಾಬಲ್ಯನರು ತೋಜತೆ ಮತ್ತು ಆಳವೈನ ಅಧ್ಯಯನ ಇತ್ತು ಮಾತ್ರ ಇನ್ನು ಎಂಚ ಒಕ್ಕರಿ ತೆರಿಪ್ಪಾವಡು ಅವಳ ಗೊತ್ತಿತ್ತು. ಹಿಮ್ಮೇಳ ಚೆಂಡಮದ್ದಲೆ ಆದಪ್ಪು ಭಾಗವತಿಗೆ ಆದಪ್ಪು ಅರ್ಥಧಾರಿಯ ಬಹುಶಃ ಅತಿಕಾಯ ಪುರ ಎಡ್ಡೆ ಪುದರ್ ಪೋಯಿನ ಬಣ್ಣದ ಹಿರಿಯರು ಬಂದುತ್ತೇವೆ. ಅರ್ಥಧಾರಿ ಆದಲ್ಲ ರೆಡ್ಡೆ ಪುದರ್ ಎತ್ತన్నారు, ಭಾಗವತ ಆದಲ್ಲ ಪುದರ್ ಎತ್ತన్నారు. ಅಂಚನೆ ಕವಿ ಆದ ಆರ್ನ ನಳಿನಾಕ್ಷನಂದಿನಿ ಅಂಚನೆ ಮಾನಿಷಾಗ ಇಂದು ಬಹುಶಃ ಏಸು ಪ್ರಯೋಗ ಅನ್ನು ಬಂದಿರಬಲ್ಲಿ ಬಹುಶಃ ನಮ್ಮ ದೇವಿ ಮಾತ್ಮೆಯನ್ನು ಗುಂಡ ಅತಿ ಹೆಚ್ಚ ಪ್ರಯೋಗ ಇನ ಪ್ರಸಂಗಗಳು ಪನೋಳಿ ಮಾನಿಷಾಗ ಅವು ತಳಮದ್ದಲ ಕ್ಷೇತ್ರ ಎಲ್ಲ ಉಂಡು, ಯಕ್ಷಗಾನ ಕ್ಷೇತ್ರ ಎಲ್ಲ ಉಂಡು. ಅವು ರಡ್ಡ ಕಾರಣ ಕದ ಉಂಡು ಒಂಜಿ ಕತೆತ್ತ ಒಂಜಿ ವೇಗ ಅತಂಡ ಸ್ಟೆಪ್ ಬಂದ್ಬತ್ತ ಅವು ಎಡ್ಡೆ ಇತ್ತು. ಜೊತೆಗೆ ಆ ಎಡ್ಡೆ ಪೊರ್ಲ ಗಂಟದ ಶಬ್ದದ ಬಳಕೆ ಮಲ್ತನಂಚಿನ ಸಾಹಿತ್ಯ ಬಹುಶಃ ಆ ಸಾಹಿತ್ಯನ ಓದೊಂದುಬೋದು ಬಹುಶಃ ಅವಿನ ಒಂದು ರೀತಿಯ ಪ್ರವಚನ ಮಾಲಿಕೆನೇ ಮಲ್ಕೊಳ್ಳಿ ಆರ್ನ ಪ್ರಸಂಗಗಳೇನ ಪ್ರವಚನ ಮಾಲಿಕೆನೇ ಮಲ್ಕೊಳ್ಳಿ. ಇನ್ನು ಎತ್ತೋ ಯಕ್ಷಗಾನ ಛಂದಸ್ಸು ಕಲ್ತನಂಚಿನ ವಿದ್ವಾಂಸ ನಮ್ಮ ಒಟ್ಟುಳ್ಳಿಯರು ಆಂಡ ಆರು ರಂಗ ನಡೆಟ್ಟು ಭಾಗವತರೇ ನಡೆದವರ ಆ ಪದ್ಯ ಎಂಚ ಸರಳ ಭಾಷೆಡು ಬೋಡು ಅವು ರಂಗಗೆ ಎಂಚ ಬಳಕೆ ಅವು ಹಿಡಿದಾದ ದಾನೆ ಪಂಪನಾಗೆ ಸಮಸ್ಯೆ ಎಂಚಿರಂಡು ಅತನ ಒಟ್ಟು ರಂಗದ ನಡೆಕೆ ದಾನೆ ಸಮಸ್ಯೆ ಉಂಡು ಅಯ್ಯನು ಉಳೈಲ್ ತೇರಿನಾರ ಅಂಚೆ ನಡೆದ ಆರು ಬರೀನ ಉವೇಂಜಿ ಪ್ರಸಂಗ ಅವು ಫೇಲ ಅಂಡು ರಂಗಗ ಆಪುಜಿಂದ ಆಪು ಏತೋ ವಿಷಯನ ಆರ್ನೇ ರೀತಿಡು ಬಹುಶಃ ನಮ್ಮ ಪೂರತಿ ಲೆಕ್ಕ ಚಾಂದಸ ಬಂಡದು ನಮ್ಮ ದಿವಂಗತ ಅಂಕ್ಲೆ ಮಾರ ಆರಾತ್ಯಂಚಿನ ನಾರಾಯಣ ಶೆಟ್ಟರನ್ ಪಂಪ ಅಣ್ಣ ನಾರಾಯಣ ಶೆಟ್ಟರಿಗೆ ಫೋನ್ ಮಾಡ್ತಲ್ಲ ಆತ ಅರಡ ಪಾತಿನ ಅನ್ಪೇರು ಈರಿಗದಲ್ಲ ಹೆಚ್ಚ ದೊಂದದಲ್ಲ ಇತ್ತನ ಈರು ಪೂಂಜೇರಡಕ್ಕೆ ಏನ್ಲಿ ಪಂಡ ಪೂಂಜೇರ್ನ ಇಡೀ ಆ ಛಂದಸ್ಸು ಅಧ್ಯಯನನ ನಾರಾಯಣ ಶೆಟ್ಟರು ಓದ್ತೊಂದೇರು ಸಿಮಂತೂರು ನಾರಾಯಣ ಶೆಟ್ಟರು ಪೂಂಜೇರ್ನ ಓದ್ತೊಂದೇರು ಪಂಡ ಅದನ್ನ ವಿದ್ವತ್ ಏತು ಮಲ್ಲ ಪನ್ಪ ನಮ್ಮ ತಿಳಿ ಒಬ್ಬ ಒಂಜಿ ನಮ್ಮ ಛಂದಸ್ಸದ ಸರ್ಕಸ್ಗೆ ಬಾಡೋದ ತನ್ನ ಅನಿವಾರ್ಯತೆ ಒಂಜಿ ಪಸತ್ತು ಮಲ್ತೆ ಬಂದ್ಬದ ಆರು ಏಳು ಛಂದಸ್ಸಿನ ಬಳಕೆ ಮಾಡ್ತೇನೆ ಅರ್ತಿ ವಿಲೋಮತಿ ವಿಡ ಬಂಡಿಯರು ವಿಲೋಮತಿ ವಿಡಿಯನ್ನು ಬಳಕೆ ಹಾಕೊಂಡ ಭಾಗವತರಿ ಬಣಿಯರು ಹಾಕೊಂಡ ಇದು ಬರೋ ಕೆಲವು ಸಮಸ್ಯೆಗಳು ಬಂಡ ಕೆಲವು ನಮ್ಮ ಪ್ರಯೋಗ ಮಾಡ್ತಲ್ಲ ಆಂಡ ಬೇರೆ ಒಂದು ಪ್ರಸಂಗದ ಪಟ್ಟಿಯ ಗೊಂಚನೆ ಕೊಡ್ತೀವಿ ಜರಂಚೆ ಮಲ್ಪೇರು ಹಾಕೊಂಡು ಏನು ತೋಜದ ಕೊರುವೇರು ಚೌತಾಳ ನಿಂಚೆ ಮಲ್ಪೊಡ ಇನ್ನು ಬಂಡದು ಕೊರುವೇರು ನಿಂಚೆ ಮಲ್ಪೊಳಿ ಬಂಡು ಅಣ್ಣ ಇನ್ನು ರಂಗ ನಡೆಟ್ಟು ಬೊಕ್ಕೊಂಜಿ ಒಟ್ಟು ರಂಗ ಪ್ರಯೋಗದ ಸಮಸ್ಯೆ ಅಪ್ಲೈ ಕೊಡ್ತೇನೆ ಅಂಚೆ ನಡೆದವರ ಆರ್ನ ಪೂರಾ ಪ್ರಸಂಗಲ್ಲ ನಂಗೆ ಬೊಕ್ಕ ಉಪಯೋಗ ಬರ್ಕೊಂಡು ಬೊಕ್ಕ ನಮ್ಮ ಒಂಜಿ ಸಮಸ್ಯೆನು ಒಂಜಿ ತೀರ ತೆರಿನಾಯಕ ಆದ ಕೂಡ ವಿದ್ವಾಂಸ ಆದ ಕೂಡ ಆರ್ ನಡೆ ಪೋಂಡ ಆರು ಐನು ತೀರ್ಪಾದ ಪಣ್ಪುನಾರು ಬಂಡ ಎನ್ನ ಒಂಜಿ ಪ್ರಸಂಗಕ್ಕೆಲ್ಲರೂ ಮುನ್ನುಡಿ ಬರೀತೀರಿ ಅನ್ನ ನಾಳೆನ ಸತ್ಯಾರಿ ಲಡೆಪೋತೆ ಆರ್ನ ಅಶಕ್ತ ಸಮಯದಲ್ಲಿ ಒಂದು ಏತಿ ಎನ್ನಡದ ಆತನ ಧನಸಹಾಯ ಅನ್ನ ಮಲ್ತದೆ ಆರು ಏತು ಸರ್ತಿ ಫೋನಾಗಲ್ಲ ಪೊತ್ತಂಜಿ ವಿಷಯನ ಪಾತಿರುವೇರು ಆರೇಡು ತುಂಬ ಅಂಕಲ್ ದಾಲಾತಂದಿನೆಲ್ಲ ಎಂಕ್ಲೆಂಜಿ ಗೌರವದ್ದು ಏರೇ ಗೊತ್ತುಂಡ ಅತಂದು ಪಾತಿರ್ದು ಪೋವೇರು ಪಣಂಜಿ ಗೌರವ ಕೊರತು ಮಾನಾದಿಕ ಮಲ್ತದು ವಿದ್ವಾಂಸರಾದಿತ್ತನಾರು ಪಂಜ ಜಂಜಿನ ಕೊಡಪಾನ ಅಂತಿರೋದು ಅಂಚೆ ದಾಲ ಆರ್ನ ಇಂದೋದ್ಯಮ ಸಾಮಾನ್ಯವಾದ ಇತ್ಯ ಬಹುಶಃ ಕಲಾದಿಗ ಅಂತ ಬರ ಕಲಾವಿಹಾರ ಉಂಟುದ್ರು ಉದಾಹರಣೆ ಒಂಜಿ ಕಾಲೋಡು ಛಂದಸ್ಸದ ಬಗ್ಗೆನೇ ಚರ್ಚೆ ಬತ್ತೋಂದಿತ್ತಂಡ್ರಿ ಆಂಡ ಇಂಬೇರಾದ ವೈಕ್ಲ ಪ್ರತಿಕ್ರಿಯೆ ಕೊರೆಯರು ಬೋಯರು ಇಂಬೆರಡ ಕೇಂಡ ಮಾತ್ರ ಪ್ರತಿಕ್ರಿಯೆ ಕೊರೆಯರು ಉದಾಹರಣೆ ಬತ್ತನಂಚಿನ ಒವ್ವೇ ಯಕ್ಷಗಾನ ಸಂಬಂಧಿ ಚರ್ಚೆಗೆ ಪೂಂಜೇರು ಇಂಚ ಪ್ರತಿಕ್ರಿಯೆ ಕೊರನೆ ಅಂತೂ ಭಾರಿ ಅಪರೂಪ ಆರ್ಡ ಅರೆ ಗೊತ್ತುಂಡವು ಸರಿ ಅಂಚಿನ ಗೊತ್ತುಂಡು ಆಂಡ ಕೇಂಡ ಮಾತ್ರ ಹರ್ಕೊಂಡು
ಒಂಜಿ ವಿದ್ವಾಂಸ ಅದು ಎಂಚೊಪ್ಪೊಳಿ ಅತನ ಪ್ರಸಂಗಕರ್ತೆ ಎಂಚೊಪ್ಪೊಳಿ ಹಿಮ್ಮೇಳ ಕಲಾವಿದ ಎಂಚ ಬೋಡು ಇಂದನು ಪೂರ ನಮ್ಮ ವೈರನ ಒಂಜಿ ಸಂಸ್ಮರಣೆ ಮಲ್ಪುವನ ಅವು ನಂಕೊಂಜಿ ಸಾತಿ ದೀಪ ಅಂದೇನೋಡು ತುಂಬದ ಕಾಲಕ್ಕೂ ನಮ್ಮಲ್ಲ ಆರೆಲ್ಲಕ್ಕೆ ಆವಡು ಬಂಡ ಆಯ್ತು 1000 ಒಂಜಿ ಪಾಲಣ ನಂಗೆ ಬಿಳ್ಳೆ ಆಪುಂಡ ಬಿಳಚಿಲ ಸಾತಿ ನಂಗೆ ಉಂಡ ಇಂದನು ಪ್ರಯತ್ನ ಮಲ್ಪೇರಿತ್ತೆ ಅಂತಿನ ವಿಷಯಗಳು ಯಾಕಂದ್ರೆ ನಮ್ಮ ಸಾಹಿತ್ಯನು ಅದೇ ರೀತಿಯ ವ್ಯಾಕರಣನು ಹೆಚ್ಚಿನಗಳು ಅಧ್ಯಯನ ಮಲ್ಪೂಜರು ಯಾವನ ಎತ್ತೋ ಸತ್ಯ ಆಡ ಚರ್ಚೆ ಮಲ್ಪನ ಪಂಡ್ಯಾರುಂಡು ಇಂದಾಯಪ್ಪ ಇವರಿಗೆ ಎತ್ತೋ ಭಾಗವತನಗಳು ಒಂಜಿ ತಾಳಾಡ ಬರೀನ ಪದ್ಯನ ಬೊಕ್ಕೊಂಜಿ ತಾಳಾಡ ಬಂದ್ಪೇರು ಒಂಜಿ ರಾಗಡ ಬರೀನ ಪದ್ಯನ ಬೊಕ್ಕೊಂಜಿ ರಾಗಡ ಬಂದ್ಪೇರು ಅಪ್ಪ ಈತ ಭಂಗ ಮಾಡ್ತದೆ ನಮ್ಮ ತಾಯಿ ಒಂಜಿ ರಾಗಡ ಬರೆಯೋಡು ಒಯ್ಟು ಬರೆಯಲು ಒಯ್ಟ್ಲ ಬಂದ್ಪೇರತ್ತ ದಾಣ ಹಿರಿಯರೊಂದು ಯಕ್ಷಗಾನ ಕಲಾವಿದರು ಒಂಜಿ ಪ್ರಸಂಗ ಬರೆಯ ದಾಲ ಬರ್ತಿದ್ದಾರೆ ತ್ರಿವಿಡೆ ಜಂಪೆ ಈತೆ ಪತಿ ಪದ್ಯಗಳು ಆತೆ ಬರೆಯಂಡು ಹೋಯ್ನಾರು ಒವೇ ರಾಗದ ಆತನ ಮಟ್ಟದ ಉಲ್ಲೇಖನೆ ಮಲ್ತಿದ್ದಾರೆ ಇನ್ನೆಲ್ಲ ಆಲ್ರೆಡಿ ನಾನು ಡಿಸ್ಕಷನ್ ಮಾಡ್ತೀನಿ ಇತ್ತು ಆಂಡ ನಮ್ಮ ಇನ್ನು ರಾಗದ ಭಿನ್ನತೆಯನ್ನು ಗುರುತ ಮಲ್ಪೊಂಡ ಈ ಮಟ್ಟದ ನಮ್ಮ ಗುರುತು ವಹಿಸಿಕೆ ಅಗತ್ಯ ಪಂಪಿನಾರು ಬೊಕ್ಕ ಬೊಕ್ಕ ತಿರುಪಾದ ಪಂಡುಪ್ಪೆ ಇದ್ರ ಮಾಮಲ್ಲ ವಿದ್ವಾಂಸರೇ ನಮ್ಮ ಕಳೆಯೊಂದ ಬಹುಶಃ ಯಕ್ಷಗಾನ ಕ್ಷೇತ್ರಕ್ಕೆ ಸರಳ ಸಜ್ಜನವಾಯಿನಂಚಿನ ಈತು ಮಲ್ಲ ವಿದ್ವಾಂಸರು ನನ್ನೊಂದು ತಿಕ್ಕೊಂಡು ಭಾರಿ ಕೆಲಸ ಉಂಟು ಬಹುಶಃ ಆರ್ನ ಆತ್ಮಕ ಶಾಂತಿ ದಿಕ್ಕಡು ಆರು ನಡತನಂಚಿನ ತಾದಿರು ನಂಕಲ ನಡಪ್ಯಾರ ದೇವರು ಪ್ರೇರಣೆ ಕೊರಡು ಮಾತ್ರತ್ತೆ ಆರು ಮಲ್ತನಂಚಿನ ಅಧ್ಯಯನದ ತಾದಿ ನಂಕಲ ಬೊಳ್ಪಾಡು ಬಣ್ಣಂದು ಎನ್ನ ಪಾತ್ರ ಮಾತ್ರ ಸೊನ್ನೆ ಸೊಲ್ಮೆಲು ಯೋಗೀಶ್ ರಾವ್ ಚಿಗುರುಪಾದ ಮೇರೆಗೆ ನಮ್ಮೊಟ್ಟುಗುಳ್ಳರು ಕಣಿಪುರ ಪತ್ರಿಕೆ ಮಾಸ ಪತ್ರಿಕೆದ ಸಂಪಾದಕರಾದ ಯಕ್ಷಗಾನ ರಂಗದ ಸುಖ ದುಃಖ ಕಲಾವಿದರನ್ನ ಬೇನೆ ಬೇಜಾರು ಉಂಡು ಅವರು ಮಾತ ಕೈತ್ತಲು ಉಂಟುದು ತೆರಿನಂಚಿನ ಯಮ್ನ ಚಂಬಲ್ತಿಮಾರು ಹಿಡಿದು 2 ಪಾತೆರ ಸಾನ್ನಿಧ್ಯ ದೇವರಾದ ಶ್ರೀ ಮಹಾಲಿಂಗೇಶ್ವರ ನಿರ್ಮಿಸಿದ ವೇದಿಕೆಯಲ್ಲಿರುವ ಎಲ್ಲ ಆತ್ಮೀಯರೇ ಮತ್ತು ನಮ್ಮ ಮಣ್ಣಿನ ಕಲೆಯನ್ನು ಪ್ರೀತಿಸಿ ಪೋಷಿಸುವಂತಹ ಎಲ್ಲ ಹಿರಿಕಿರಿಯ ಕಲಾಭಿಮಾನಿಗಳೇ, ಯಕ್ಷಗಾನ ವಿದ್ಯಾರ್ಥಿಗಳೇ, ಪೂಂಜರ ನೆನಪಿಸಬೇಕು ಅಂದರೆ ನಾವು ಮರೆತಿರಬೇಕು ತಾನೆ. ಖಂಡಿತ ಮರೆಯುವಂಥ ವ್ಯಕ್ತಿತ್ವ ಅವರದಲ್ಲ. ಅವರು ಮರೆತು ಹೋಗದೆ ನಮ್ಮೊಳಗೆ ಬದುಕಿರುವವರು. ಕಾರಣ ಯಕ್ಷಗಾನವನ್ನು ಕಲೆಯಾಗಿ ಪ್ರೀತಿಸಿದ ಒಬ್ಬನಿಗೆ ಪೂಂಜರನ್ನು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಈಗಾಗಲೇ ಆತ್ಮೀಯರಾದ ಯೋಗೀಶ್ ರಾಯರ್ ಹೇಳಿದ ಹಾಗೆ ಅವರೊಬ್ಬರು ಯಕ್ಷಗಾನದ ಅತ್ಯಂತ ವಿಶಿಷ್ಟವಾದಂತಹ, ಅತ್ಯಂತ ವಿಭಿನ್ನವಾದಂತಹ ಸವ್ಯಸಾಚಿ. ಒಂದು ಕಾಲಕ್ಕೆ ಬಡತನದ ಬೇಗುದಿಯಿಂದ ಅನ್ನದ ದಾರಿಗಾಗಿ, ಅನ್ನದ ಬಟ್ಟಲಿಗಾಗಿ ಯಕ್ಷಗಾನಕ್ಕೆ ಕಲಾವಿದರು ಬರ್ತಾ ಇದ್ದ ಕಾಲಕ್ಕೆ ಪೂಂಜರು ಒಬ್ಬ ಪದವೀಧರನಾಗಿ ಯಕ್ಷಗಾನಕ್ಕೆ ಬಂದವರು. ಬಯಸಿದ್ದಿದ್ರೆ ಅವರಿಗೆ ಯಾವ ಉದ್ಯೋಗ ಕ್ಷೇತ್ರದಲ್ಲಿ ತೊಡಗಿಕೊಳ್ಳಬಹುದಿತ್ತು ಅಥವಾ ಉನ್ನತ ಉದ್ಯೋಗಗಳು ಸಿಗ್ತಾ ಇತ್ತು. ಬೊಂಬೈಯಲ್ಲಿ ಉದ್ಯೋಗದಲ್ಲಿದ್ದಾಗಲೇ ಅವರು ಯಕ್ಷಗಾನ ಪ್ರಸಂಗಗಳನ್ನು ಬರೆದು ಯಕ್ಷಗಾನದ ಹುಚ್ಚಿನಿಂದ, ಯಕ್ಷಗಾನದ ಮೇಲಿನ ಮೆಚ್ಚಿನಿಂದ ಯಕ್ಷಗಾನ ತನ್ನೊಳಗಿನ ಕಿಚ್ಚನ್ನಾಗಿಸಿ ಅವರು ಯಕ್ಷಗಾನಕ್ಕೆ ಬಂದವರು. ಅವರು ಅತ್ಯದ್ಭುತವಾದ 32 ಪ್ರಸಂಗಗಳನ್ನು ಕೊಟ್ಟಿದ್ದಾರೆ. ಅದು ತೆಂಕು ಬಡಗು ಉತ್ತರ ಕನ್ನಡದಿಂದ ನಮ್ಮ ಚಂದ್ರಗಿರಿಯ ತೀರದವರೆಗೆ ಯಕ್ಷಗಾನ ಎಲ್ಲೆಲ್ಲ ವ್ಯಾಪಿಸಿದೆಯೋ ಅಲ್ಲೆಲ್ಲ ಜಯಬೇರಿ ಬಾರಿಸಿದೆ. ಅತ್ಯಂತ ಗಮನಿಸಬೇಕಾದ ಒಂದು ಅಂಶ ಅಂದರೆ ಅವರ ಒಬ್ಬ ಕೇವಲ ಕಲಾವಿದನಾಗಿ ಅವರು ಉಳಿಯದೆ ಯಕ್ಷಗಾನವನ್ನು ತುಂಬ ಸಾಹಿತ್ಯ ದೃಷ್ಟಿಯಿಂದ ನೋಡಿದ್ದು. ಎಲ್ಲಿಯವರೆಗೆ ಅಂದರೆ ಶೇಕ್ಸ್ಪಿಯರ್ನಿಂದ ಮೊದಲುಗೊಂಡು ನಮ್ಮ ಸಾಮಾನ್ಯ ಜನಪದ ಕಥೆಯವರೆಗೆ ಅವರು ವಸ್ತುಗಳನ್ನು ಆಯ್ದುಕೊಂಡಿದ್ದಾರೆ. ಅದನ್ನು ಯಕ್ಷಗಾನೀಯವಾಗಿ ಕೊಟ್ಟಿದ್ದಾರೆ. ಅವರ ಯಕ್ಷಗಾನ ಪ್ರಸಂಗದ ಸಾಹಿತ್ಯಗಳು ಎಷ್ಟು ಸಂಪುಷ್ಟವೋ ಹಾಗೆ ಅವರ ಕಥೆ ಕೂಡ ಶೇಕ್ಸ್ಪಿಯರ್ನ ನಾಟಕದಿಂದ ಪ್ರೇರಣೆಗೊಂಡು ದಳವಾಯಿ ಮುದ್ದಣ ಅಂತ ಹೇಳುವ ಕಥೆಯನ್ನು ತುಳುವಿನಲ್ಲಿ ಬರೆದು ಅದು ಕರ್ನಾಟಕ ಮೇಳ ಸಹಿತ ಅನೇಕ ಮೇಳಗಳಲ್ಲಿ ಪ್ರಸಿದ್ಧಿಯಾಗಿದೆ. ಅದೇ ಪ್ರಸಂಗ ಮೇಘ ಮಯೂರಿ ಅಂತ ಸಾಲಿಗ್ರಾಮ ಮೇಳದಲ್ಲೂ ಕೂಡ ಪ್ರಸಿದ್ಧಿಯಾಗಿದೆ. ಅನೇಕ ಪ್ರಸಂಗಗಳನ್ನು ತುಳುವಿನಲ್ಲಿ ಬರೆದು ಅದನ್ನು ಕನ್ನಡಕ್ಕೆ ಕೊಟ್ಟು, ಕನ್ನಡದಲ್ಲಿ ಬರೆದು ಅದನ್ನು ತುಳುವಿಗೆ ತಂದು ಅದು ಬೇರೆ ಬೇರೆ ಸಾಹಿತ್ಯವಾಗಿ, ಕತೆ ಒಂದಾದರೂ ಅದು ಬೇರೆ ಬೇರೆ ಸಾಹಿತ್ಯವಾಗಿ ಒಟ್ಟು ಸಾಹಿತ್ಯ ರಚನೆಗಾಗಿರುವ ಅವರ ತಪಸ್ಸು ಎನ್ನುವುದು ಅತ್ಯಮೋಘ. ಬಹುಶಃ ಆ ರೀತಿ ಒಬ್ಬ ಕಲಾವಿದ ಮತ್ತೊಬ್ಬ ಕಲಾವಿದ ನಮಗೆಂದು ಕಾಣ್ತಾ ಇಲ್ಲ. ಮತ್ತು ಯಕ್ಷಗಾನ ದಿಗಂತದಲ್ಲಿ ಅತಿ ಅಪೂರ್ವರು ಮಾತ್ರ ಇರುವರಷ್ಟೇ. ಅಂದರೆ ವಿಪರೀತವಾದ ಓದಿನ ದಾಹ, ವಿಪರೀತವಾದ ತಿಳುವಳಿಕೆಯ ಕುತೂಹಲ ಅವರಲ್ಲಿತ್ತು. ಕಟ್ಟ ಕಡೆಗೆ ಅವರು ಮಂಗಳೂರಿನಲ್ಲಿ ನೆಲೆಸಿ ಆಸ್ಪತ್ರೆಯಲ್ಲಿರುವಾಗ ನಾನು ಮತ್ತು ನನ್ನ ಗೆಳೆಯ ವಾಸುಬಾಯರ್ ನಾವು ಜೊತೆಯಾಗಿ ಅವರನ್ನು ಹೋಗಿ ದುಬೈ ಯಕ್ಷಗಾನ ತರಬೇತಿ ಕೇಂದ್ರದಿಂದ ಒದಗಿಸಿಕೊಟ್ಟಂಥ ಒಂದು 2.5 ಲಕ್ಷ ರೂಪಾಯಿ ಆರ್ಥಿಕ ದಾನವನ್ನು ಅವರಿಗೆ ಕೈದಾಟಿಸಿ ಬಂದ ದಿನ ಕೂಡ ಅವರು
ಕುಳಿತೇಳಲಾಗದಿದ್ದರೂ ಕೂಡ ಮಡಿಲಲ್ಲಿ ಪೇಪರ್ ಇಟ್ಟುಕೊಂಡು ಅವರು ನೋಟ್ಸ್ ಮಾಡ್ತಾ ಇದ್ರು. ಅಂದರೆ ಬದುಕಿನ ಒಂದು ಕ್ಷಣವನ್ನು ಕೂಡ ವ್ಯರ್ಥ ಮಾಡದೆ ಕಲೆಗಾಗಿ, ಕಲಾ ಸಂಬಂಧಿಯಾಗಿ, ಸಾಹಿತ್ಯ ಸಂಬಂಧಿಯಾಗಿ ಯೋಚಿಸುತ್ತಾ, ಬರವಣಿಗೆಯಲ್ಲಿ ತೊಡಗಿಸ್ತಾ, ಸೃಜನಶೀಲವಾಗಿ, ಚಿಂತನಶೀಲರಾಗಿ ಅವರಿದ್ದದ್ದು ಅತ್ಯಂತ ವಿಶಿಷ್ಟ. ಅನೇಕರು ಕಲೆಯನ್ನು ಉದರ ಪೋಷಣೆಗಾಗಿಯೋ ಬದುಕಿನ ಉದ್ಯೋಗಕ್ಕಾಗಿಯೋ ಕೈಗೆತ್ತಿಕೊಳ್ಳುತ್ತಾರೆ. ಆದರೆ ಪೂಂಜರು ಖಂಡಿತ ಈ ಸಾಲಿನವರಲ್ಲ. ಪೂಂಜರು ಒಬ್ಬ ಸೃಜನಶೀಲ ಸಾಹಿತಿ, ಸೃಷ್ಟಿಶೀಲ ಸಾಹಿತಿ. ಅದಕ್ಕೆ ಅವರ ಬದುಕಿನ ಒಟ್ಟು ಚಟುವಟಿಕೆಗಳೇ ಉದಾಹರಣೆ. ಒಬ್ಬ ಹಿಮ್ಮೇಳವಾದಕನಾಗಿ, ಒಬ್ಬ ಭಾಗವತನಾಗಿ, ಒಬ್ಬ ಅರ್ಥಧಾರಿಯಾಗಿ, ಒಬ್ಬ ಪ್ರಸಂಗಕರ್ತನಾಗಿ, ಒಬ್ಬ ಛಂದಸ್ಸುನ ಅರಿವುಳ್ಳವನಾಗಿ, ಒಬ್ಬ ಜಿಜ್ಞಾಸುವಾಗಿ, ಒಬ್ಬ ವಿಮರ್ಶಕನಾಗಿ ಎಲ್ಲ ನೆಲೆಗಳಲ್ಲೂ ಕಲೆಯನ್ನು ಅರಿತವರು. ಯಕ್ಷಗಾನ ಅಕಾಡೆಮಿಯ ಸದಸ್ಯರಾಗಿದ್ದಾಗ ಅವರು ಯೂನಿವರ್ಸಿಟಿಯಲ್ಲಿ ತಾಳಕ್ಕೆ ಸಂಬಂಧಪಟ್ಟ ಒಂದು ಕಮ್ಮಟವನ್ನು ನಡೆಸಿದರು. ಅಂದರೆ ಅವರ ಚಟುವಟಿಕೆ ಏನನ್ನು ಸೂಚಿಸುತ್ತದೆ ಅಂದರೆ ಅವರೊಳಗಿನ ಆಸಕ್ತಿಯನ್ನು. ಇಷ್ಟೆಲ್ಲ ಆಸಕ್ತಿ, ಇಷ್ಟು ಬಹುಮುಖಿ ನೆಲೆಗಳಿಂದ, ಬಹುಸ್ವರತೆಯಿಂದ ಅವರು ಅರಳಿ ವಿಕಾಸಗೊಂಡಿದ್ದರು. ಯಾವತ್ತಿಗೂ ಕೂಡ ನಾನೊಬ್ಬ ಪಂಡಿತನೆಂದಾಗಲಿ, ನಾನೊಬ್ಬ ದೊಡ್ಡ ವಿದ್ವಾಂಸನೆಂದಾಗಲಿ, ನನಗೆ ವಿಶೇಷವಾದ ಅರಿವುಂಟು, ಅನುಭವಗಳುಂಟೆಂದಾಗಲಿ ತೋರಿಸಿಕೊಳ್ಳದೆ ಚಿಪ್ಪಿನೊಳಗೆ ಅಡಗಿರುವಂಥ ತುಂಬ ಮೃದು ಸ್ವಭಾವ. ಚಿಪ್ಪಿನೊಳಗೆ ಅಡಗಿದ್ದಂಥ ಒಂದು ರೀತಿಯ ಬದುಕು ಅವರದು. ಒಂದು ಥರ ಆಮೆಯ ಥರ ಅವರು ಚಿಪ್ಪಿನೊಳಗಿರ್ತಾರೆ. ಅವರೆಲ್ಲೂ ತನ್ನಂತಾನು ತೋರಿಸಿಕೊಳ್ಳುವುದು, ತನ್ನಂತಾನು ಕೀರ್ತಿ ಪತಾಕೆ ಎತ್ತಿಕೊಳ್ಳುವುದು, ತಾನು ಪ್ರಸಿದ್ಧ ಅಥವಾ ತಾನು ಖ್ಯಾತ ಎನ್ನುವ ಭ್ರಮೆಗಳಲ್ಲೆಲ್ಲ ಬದುಕದವರು. ಅದರಿಂದ ಆಚೆಗೆ ತನ್ನ ಪಾಡಿಗೆ ತಾನು ಚೌಕಿಯಲ್ಲಾಗಲಿ, ಸಾರ್ವಜನಿಕ ಬದುಕಿನಲ್ಲಾಗಲಿ, ಯಕ್ಷಗಾನದ ಯಾವುದೇ ಕಾರ್ಯಕ್ರಮಗಳಲ್ಲಾಗಲಿ ಅವರು ಆ ಥರ ಇದ್ದವರು. ಅಂದರೆ ಒಬ್ಬ ನಿಜವಾದ ವಿದ್ವಾಂಸ ಹೇಗಿರ್ತಾನೆ ಅಂದರೆ ಅವ ತನ್ನ ಪಾಡಿಗೆ ತಾನು ತಣ್ಣಗಿರ್ತಾನೆ, ಅಧ್ಯಯನಶೀಲನಾಗಿರ್ತಾನೆ, ನಿರಂತರ ಕ್ರಿಯೆಯಲ್ಲಿರ್ತಾನೆ. ಅದು ಪೂಂಜರು. ಅವರು ಚೌಕಿಯಲ್ಲಾಗಲಿ, ಸಾರ್ವಜನಿಕ ಜೀವನದಾಗಲಿ ಎಲ್ಲೂ ಕೂಡ ತನ್ನನ್ನು ತಾನೇ ಉದ್ಘೋಷಿಸಿಕೊಂಡ ಮನುಷ್ಯ ಅಲ್ಲ. ಹಾಗಾಗಿ ಪೂಂಜರಿಂದ ಎಲ್ಲ ಕ್ಷೇತ್ರದಲ್ಲೂ, ಎಲ್ಲ ವಿಧದಲ್ಲೂ ಪೂಂಜರು ನಮಗೆ ಮಾದರಿ. ನಾವು ಅವರಿಗೆ ಸಲ್ಲಿಸುವಂತಹ ಶ್ರದ್ಧಾಂಜಲಿ ಏನಿದ್ದರೂ ನಮ್ಮಲ್ಲಿ ಅನೇಕ ಮರಿಪೂಂಜರುಗಳು ಹುಟ್ಟಬೇಕು. ಆ ಮರಿಪೂಂಜರುಗಳು ಹುಟ್ಟುವುದೇ ನಾವು ಅವರಿಗೆ ಕೊಡುವಂಥ ನಿಜವಾದ ಶ್ರದ್ಧಾಂಜಲಿ. ಗಡಿನಾಡಿನ ಗಡಿಯ ನಮ್ಮ ಕುಂಜತ್ತೂರಿನ ಈ ಯಕ್ಷಗಾನ ಕೇಂದ್ರವನ್ನು ಪೂಜ್ಯ ಪೂಂಜರು ಉದ್ಘಾಟಿಸಿದ್ದಾರೆ ಎನ್ನುವುದೇ ಭಾಗ್ಯ. ಗಣೇಶಣ್ಣ ಈಗ ತಾನೇ ಮಾತಿನಲ್ಲಿ ಹೇಳಿದರು ಅವರು ಉದ್ಘಾಟಿಸಿದ್ದಾರೆ ಅಂತ. ಹಾಗಾಗಿ ಇಲ್ಲಿ ಕಲಿತಂತಹ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ತಮ್ಮ ಬದುಕಿನಲ್ಲಿ ಪೂಂಜರನ್ನು ನೆನಪಿಟ್ಟುಕೊಂಡು, ಪೂಂಜರ ಹಾಗೆ ಕನಿಷ್ಠ ಅವರ 10ರಲ್ಲಿ 1 ಪಾಲಾದರೂ ನಾವಾಗುವ ಹಾಗೆ ಪ್ರಯತ್ನ ಪಡುವುದಿದೆಯಲ್ಲ, ಅದು ನಾವು ಸಲ್ಲಿಸುವ ಶ್ರದ್ಧಾಂಜಲಿ. ಅವರ ಏಕಾಗ್ರತೆ, ಅವರ ಶಿಸ್ತು, ಅವರ ಅಧ್ಯಯನಶೀಲತೆ, ಅವರ ಪ್ರತಿಭೆ, ಅವರ ಕಾವ್ಯಸಿದ್ಧಿ ಇದೆಲ್ಲ ನಮ್ಮೊಳಗೆ ಪ್ರೇರಣೆಯಾಗಬೇಕು, ನಮ್ಮ ಮೂಲಕ ತೊಡಗಬೇಕು. ಅಂದರೆ ಕಲಾವಿದ ಅಂದರೆ ಆಗಿ ಹೋಗುವುದಲ್ಲ. ಕಲಾವಿದ ಒಬ್ಬ ಅನೇಕರಿಗೆ ಪ್ರಚೋದನೆಯಾಗಿ, ಅನೇಕರೊಳಗೆ ಪ್ರೇರಣೆಯಾಗಿ, ಅನೇಕರನ್ನು ಸೃಜಿಸುವಂಥದ್ದು. ಇವತ್ತಿನ ಪ್ರತಿಯೊಬ್ಬ ಕಲಾವಿದರಲ್ಲೂ ಕೇಳಿ, ಉದಾಹರಣೆಗೆ ನಮ್ಮ ವೇದಿಕೆಯಲ್ಲಿ ಸದಾಶಿವಣ್ಣನಲ್ಲಿ ಕೇಳಿ, ಯಾರಲ್ಲೇ ಕೇಳಿ, ಅವರೆಲ್ಲರೂ ಅನೇಕ ಹಿರಿಯರಿಂದ, ಅನೇಕ ಪ್ರಸಿದ್ಧರಿಂದ ಪ್ರಭಾವಿತರಾದವರು. ದೊಡ್ಡ ಆಲದ ಮರದ ಅಡಿಯಲ್ಲಿ ಸಣ್ಣ ಮರವಾಗಿ, ಆ ಆಲದ ಮರ ಮುಗಿದಾಗ ಈ ಸಣ್ಣ ಮರ ದೊಡ್ಡದಾಗಿ ಬೆಳೆದಿದೆ. ಹಾಗೆಯೇ ಪೂಂಜರು ನಮ್ಮ ಎದುರಿನ ದೊಡ್ಡ ಆದರ್ಶ, ಒಂದು ದೊಡ್ಡ ಮಾದರಿ. ಅವರನ್ನು ಅತ್ಯಂತ ಬೇಗ ನಾವು ಕಳಕೊಂಡಿದ್ದೇವೆ. ಆದರೆ ಅವರು ನಮ್ಮ ಮನದಲ್ಲಿ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅಚ್ಚೊತ್ತಿದ್ದಾರೆ. ಈ ಹೊತ್ತು ಹೆಚ್ಚು ಮಾತನಾಡುವುದಿಲ್ಲ, ಕಾರಣ 35 ಮಿನಿಟು ಈ ಸಭೆಯ ಅವಧಿ ಅಂದಿದ್ದಾರೆ. 7 ಮಂದಿ ಇಲ್ಲಿ ಕುಳಿತಿದ್ದಾರೆ. ಒಬ್ಬೊಬ್ಬರು 5-5 ಮಿನಿಟ್ ಮಾತಾಡಿದ್ರು 35 ಮಿನಿಟ್ ಆಗ್ತದೆ. ಹಾಗಾಗಿ ಉಳಿದವರಿಗೆ ಅವಕಾಶ ಕೊಡುತ್ತಾ ಪೂಂಜರ ನೆನಪಿಗೆ ಮತ್ತೊಮ್ಮೆ ಶ್ರದ್ಧಾಂಜಲಿ ಸಲ್ಲಿಸುತ್ತಾ, ಪೂಂಜರು ನಮ್ಮೊಳಗೆ ಬದುಕುತ್ತಿದ್ದಾರೆ, ಪೂಂಜರು ಖಂಡಿತ ನಮ್ಮೊಳಗೆ ಇದ್ದಾರೆ. ನಮ್ಮ ಕೃತಿಯಲ್ಲಿ, ನಮ್ಮ ಚಟುವಟಿಕೆಯಲ್ಲಿ ಪೂಂಜರು ಪ್ರೇರಣೆಯಾಗಲಿ, ನಮಗೆ ಸ್ಫೂರ್ತಿಯಾಗಲಿ ಎಂದು ಮಾತ್ರ ಹಾರೈಸುತ್ತಾ ವಿರಮಿಸ್ತೇನೆ. ಯಕ್ಷಗಾನ ಮುಗಿಲಿಗೆ ಆತ್ಮೀಯ ಮಿತ್ರರಾಗಿ, ನಾಟಕ ಕಲಾವಿದರಾಗಿ, ಯಕ್ಷಗಾನ ಕ್ಷೇತ್ರದ ವೇಷಧಾರಿಯಾಗಿ ನಮ್ಮೊಟ್ಟಿಗಿದ್ದಾರೆ ವಾಸುಬಾಯರವರು. ಸರ್, ನಿಮ್ಮ ಇರುವಿಕೆಯನ್ನು ಗುರುತಿಸುತ್ತೇವೆ, ಗೌರವಿಸುತ್ತೇವೆ. ಬೇಕಾದಂಥ ಅನುದಾನ ಉಂಟು ಅಕಾಡೆಮಿಯಿಂದ, ನೀವು ಅದಕ್ಕೆ ಅರ್ಜಿ ಹಾಕಬಹುದು ಅಂತ ನಮಗೆ ಒಂದು ಸಲಹೆಯನ್ನು ಕೊಟ್ಟವರು ಶ್ರೀಯುತ ದಾಮೋದರ ಶೆಟ್ಟಿ. ಹೇಗಿದ್ರು 1969 ನಾನು 2ನೇ ವರ್ಷ BSc ಕಲಿಯುತ್ತಾ ಇರುವಾಗ ಪೂಂಜರು PUCಗೆ ಬಂದು ಸೇರಿದರು. ಅಲ್ಲಿ ಆ ವರ್ಷ ವಾರ್ಷಿಕೋತ್ಸವಕ್ಕೆ ನಾನು ಒಟ್ಟಿಗೆ ವೇಷ ಕಟ್ಟಿ ಕುಣಿದದ್ದು. ನನ್ನ ಪ್ರಾರಂಭಿಕ ವೇಷ ಅದು. ನಾನು ರಾವಣನಾಗಿ, ಅವರು ಲಕ್ಷ್ಮಣನಾಗಿ ಬಂದಿದ್ದರು. ಇಂದ್ರಜಿತುಗಳಾಗಿ. ಅಲ್ಲಿಂದ ನಮ್ಮದು ಪಯಣ ಪ್ರಾರಂಭ. ಆಮೇಲೆ ಕಾಲೇಜು ಜೀವನದಲ್ಲಿ ಪ್ರತಿ ವರ್ಷವೂ ಆಟ ಆಗ್ತಿತ್ತು, ನಾವು ಒಟ್ಟಿಗೆ ವೇಷ ಮಾಡ್ತಾ ಇದ್ದೀವಿ. ಆಮೇಲೆ ನಾವು ಸಮಾನ ಆಸಕ್ತರೆಲ್ಲ ಒಟ್ಟು ಸೇರಿ
ಕಲಾಗಂಗೋತ್ರಿ ಎಂಬಂಥ ಸಂಸ್ಥೆಯನ್ನು ಪ್ರಾರಂಭಿಸಿದೆವು. ಅಲ್ಲಿ ಕೂಡ ನಮ್ಮ ಪಯಣ ಮುಂದೆ ಹೋಯಿತು. ನಾವು ಅಲ್ಲಿಯ ಸದಸ್ಯರಾದೆವು, ಪ್ರಾರಂಭಿಕ ಸದಸ್ಯರಾಗಿದ್ದೆವು. ಆಮೇಲೆ ಆವಾಗ ಅವರು ವೇಷವೇ ಮಾಡ್ತಿದ್ದರು ಜಾಸ್ತಿ. ಅತಿಕಾಯ, ಲಕ್ಷ್ಮಣ, ಆ ರೀತಿಯಾದಂಥ ವೇಷ, ಕೃಷ್ಣ, ಇಂಥ ವೇಷದಲ್ಲಿ. ಅಂದರೆ ಅವರದ್ದು ಶುದ್ಧವಾದಂಥ ನಾಟ್ಯ, ಶುದ್ಧವಾದಂಥ ಮಾತುಗಾರಿಕೆ. ಆಮೇಲೆ 1 ವರ್ಷ ಕೊಪ್ಪಳ ಮೇಳದಲ್ಲಿ ತಿರುಗಾಟ ಮಾಡಿದ್ದಾರೆ ಅವರು. ಆಮೇಲೆ ಅವರದು BSc ಆಯಿತು, ನಂದು ಕೂಡ BSc ಆಗಿ ನಾವು ಹೊರಗೆ ಬಂದೆವು. ನಾನು ಬೇಗ ಬಂದೆ, ಅವರು ಮುಂದೆ 2 ವರ್ಷ ಕಳೆದು ಬಂದರು. ಆಮೇಲೆ ನಾನು ಉಡುಪಿ ಲಾ ಕಾಲೇಜಲ್ಲಿ ವ್ಯಾಸಂಗ ಮಾಡ್ತಾ ಇರುವಾಗ ನಾವು ಆನೆಗುಂಡಿ ಗಣಪತಿ ಭಟ್ರಲ್ಲಿ ಕೇಳಿಕೊಂಡೆ, ಒಂದು ಹಿಮ್ಮೇಳ ಸೆಟ್ ನೀವು ಮಾಡಿಕೊಡಬೇಕು. ಆವಾಗ ಭಾಗವತರು ಯಾರು ಅಂತ ಆಗ್ಬೋದು ಅಂತ ಹೇಳುವ ಪೂಂಜರಾವು ಅಂತ ಹೇಳಿದರು. ಆ ಸಲ ಶಾಂಭವಿ ವಿಜಯ ಪ್ರಸಂಗ, ನನ್ನದು ಶುಂಭ, ಇಲ್ಲಿ ಸದಾಶಿವ ಮಾಸ್ಟರ್ ಅಂತ ಒಬ್ಬರಿದ್ದರು, ಅವರನ್ನು ನಾವು ಅತಿಥಿ ಕಲಾವಿದರಾಗಿ ತೆಗೆದು ದೇವೇಂದ್ರ ಮಾಡಿಸಿದ್ವಿ. ಪೂಂಜರ ಪದ್ಯ, ಆ ದಿವಸ ನಾನು ಪ್ರಥಮವಾಗಿ ಪೂಂಜರ ಪದ್ಯ ಕೇಳಿದೆ. ಆಮೇಲೆ ಅವರು ಭಾಗವತಿಗೆ ಅದೆಲ್ಲ ಅಂದರೆ ಸರ್ವಾಂಗೀಣವಾದಂತಹ ಅನುಭವ ಇರುವಂತಹ ಒಬ್ಬ ವ್ಯಕ್ತಿಯಾಗಿ ಬೆಳೆದರು. ಯಕ್ಷಗಾನ ಕ್ಷೇತ್ರದಲ್ಲಿ ಅತಿ ಅಗತ್ಯವುಳ್ಳಂಥ, ಅತಿ ಬೇಡಿಕೆ ಉಳ್ಳಂಥ ವ್ಯಕ್ತಿಯಾಗಿ ಯಾವುದರಲ್ಲಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲೆಲ್ಲ ವಿಮರ್ಶಾತ್ಮಕವಾದ ದೃಷ್ಟಿಯಿಂದ, ಅವರಲ್ಲಿ ಎಷ್ಟು ಸಂಗ್ರಹ ಉಂಟು ತಿಳಿಯುವಂಥ ದೃಷ್ಟಿಯಿಂದ ಅವರ ಅಗತ್ಯ ಎಂಬಂಥ ಅವನ ನೆಲೆಗೆ ಬಂದು ಮುಟ್ಟಿದರು. ಆಮೇಲೆ ಈ ಮೊನ್ನೆವರೆಗೆ ನಮ್ಮದಂಥ ಸಂಪರ್ಕ, ಒಟ್ಟು ಜೀವನ ಮುಂದುವರಿಯುತ್ತಾ ಇತ್ತು. ಮಳೆಗಾಲದಲ್ಲಿ ಸಾಧಾರಣ ನಮ್ಮ ಮನೆಗೆ ಬಂದು ಒಂದು ದಿವಸ ಉಳಿದು ಹೋಗುವಂಥ ವ್ಯಕ್ತಿಯವರು. ಅಂಥ ವ್ಯಕ್ತಿ ಅಪರೂಪದಲ್ಲಿ ಅಪರೂಪ ನಮ್ಮ ಕಣ್ಣ ಮುಂದಿನಿಂದ ತಪ್ಪಿ ಹೋಗಿದ್ದಾರೆ. ಅಂತಹ ಆ ಪುರುಷೋತ್ತಮ ಪೂಂಜರ ಆತ್ಮಕ್ಕೆ ಸದ್ಗತಿ ಸಿಗಲಿ, ಅವರದಂತಹ ನಷ್ಟವನ್ನು ಭರಿಸುವಂತಹ ಶಕ್ತಿ ಅವರ ಕುಟುಂಬಿಕರಿಗೆ ಹಾಗೂ ವಿಶಾಲವಾಗಿ ನಮ್ಮಂತಹ ಮಿತ್ರರಿಗೆ ಆ ಭಗವಂತನು ಕರುಣಿಸಲಿ ಅಂತ ಹೇಳುತ್ತಾ ನನ್ನ ಮಾತನ್ನು ಇಲ್ಲಿಗೆ ಕೊನೆಗಾಣಿಸಿ ವಿರಮಿಸ್ತೇನೆ. ಧನ್ಯವಾದಗಳು ದಾಮೋದರ ಶೆಟ್ಟಿಯವರೇ. ನಮ್ಮ ಜೊತೆಗಿದ್ದಾರೆ ನಮ್ಮವರೇ ಆದಂಥ ಅರ್ಥಧಾರಿ ಸದಾಶಿವ ತಲಪಾಡಿಯವರು. ಪೂಂಜರ ಬಗೆಗಿನ ಒಂದು ಮಾತು. ಮಹಾಲಿಂಗೇಶ್ವರ ದೇವರ ಪುಣ್ಯಪಾದಕ್ಕೆ ಶಿರಸ ನಮಿಸ್ತಾ, ವೇದಿಕೆಯಲ್ಲಿರುವಂತಹ ಗಣ್ಯರಿಗೆ ವಂದಿಸ್ತಾ, ವೇದಿಕೆಯ ಮುಂದೆ ಇರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ಯಕ್ಷಗಾನ ಕಲಾಸಕ್ತರಿಗೆ ವಂದಿಸ್ತಾ, ಪೂಂಜರಿಗೆ ನುಡಿಮನಮನವನ್ನು ಸಲ್ಲಿಸುವಂತಹ ಈ ಒಂದು ಕಾರ್ಯಕ್ರಮಕ್ಕೆ ಈ ಸ್ಥಿತಿ ನಮಗೆ ಬಂತಲ್ಲ ಅಂತ ಹೇಳುವ ದುಃಖದೊಂದಿಗೆ 2 ಮಾತನ್ನಾಡ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದರೆ, ಪೂಂಜರಂತಹ ಒಬ್ಬ ಮಹಾಮೇಧಾವಿ ಅಂತಹ ವಿದ್ವಾಂಸನಿಗೆ ನನ್ನಂತಹ ಒಬ್ಬ ಕಿರಿಯನಿಂದ ಇನ್ನು ಹೇಳಲಿಕ್ಕೆ ಶಬ್ದಗಳೇ ಸಿಗ್ತಾ ಇಲ್ಲ. ನಾವೆಲ್ಲ ಯಕ್ಷಗಾನಕ್ಕೆ ಬಹಳ ತೀರ ನಂತರ ಪ್ರವೇಶ ಮಾಡಿದವರು. ನಾನಂತೂ ಯಕ್ಷಗಾನಕ್ಕೆ ನನ್ನ ಡಿಗ್ರಿ ಮುಗಿದ ಮೇಲೆ ಬಂದವ. ಹಾಗೆಲ್ಲ ನಮ್ಮ ಕಿನ್ಯ ಸಂಘದ ಆಟ ಆಗ್ತಾ ಇರುವಾಗ ನಾವು ಕೇಳ್ತಾ ಇದ್ದೆವು ಪೂಂಜರ ಬಗ್ಗೆ. ಪೂಂಜರಂತ ಪನ್ಪುಣರುಳ್ಳಿರ 6 ಭಾಗವತರಿಗೆ ಅಂತ ಹಾಗೆ ಹೇಳುವಾಗ ನಮಗೆ ಮೈ ರೋಮಾಂಚನ ಆಗ್ತಾ ಇತ್ತು. ಅವರನ್ನು ನೋಡಿರಲಿಲ್ಲ ನಾವು. ಆದರೆ ಏನೋ ಸರಸ್ವತಿ ಅನುಗ್ರಹ, ನಾವು ಕೂಡ ಯಕ್ಷಗಾನದಲ್ಲಿ ಒಂದಷ್ಟು ತಮ್ಮನ್ನು ತಾವು ತೊಡಗಿಸಿಕೊಳ್ಳುವಂತಹ ಒಂದು ಅವಕಾಶ ಸಿಕ್ಕಾಗ ನಮ್ಮ ಯೋಗ ಭಾಗ್ಯ ಪೂಂಜರ ಸಂಸರ್ಗ ನಮಗೂ ಸಿಕ್ಕಿತು. ನಾನು ಅವರನ್ನು ಕಂಡ ಹಾಗೆ ಪೂಂಜರು ಒಬ್ಬ ತೀರ ವಿರಳಾತಿ ವಿರಳ ಕಲಾವಿದ ಅಂತ ಹೇಳ್ಬೋದು. ಯಾಕಂದರೆ ಈ ಯಕ್ಷಗಾನ ಕ್ಷೇತ್ರದಲ್ಲಿ ಭಾಗವತಿಕೆ ಇರಬಹುದು, ಅಥವಾ ಹಿಮ್ಮೇಳದ ಉಳಿದ ಭಾಗ ಇರಬಹುದು, ಮುಮ್ಮೇಳ ಇರಬಹುದು, ಅರ್ಥಗಾರಿಕೆ ಇರಬಹುದು. ಇದರಲ್ಲೆಲ್ಲ ಒಬ್ಬರು ಕಳೆದು ಹೋದ್ರು ಅಂತ ಆದರೆ ಆಮೇಲೆ ಮತ್ತೊಬ್ಬರನ್ನು ಅಂಥವರನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಕೆಲವೊಮ್ಮೆ. ಆರ್ನ ವೇಷ ಅಂಚನೆ ಉಂಡು ಬೇರೆ ತೂಂಡ ಐನು ತೂವಲಿ ಅಂತ ಹೇಳ್ಬೋದು. ಆದರೆ ಯಾವ ಕಾರಣಕ್ಕೂ ಪೂಂಜರಂತಹ ಒಬ್ಬ ವ್ಯಕ್ತಿತ್ವ ನಾವು ಇನ್ನೊಂದು ನೋಡಲಿಕ್ಕೆ ಸಾಧ್ಯವೇ ಇಲ್ಲ. ಗತಿಸಿ ಹೋದಂತಹ ಕಾಲಗರ್ಭದಿಂದ ಕೆಲವೊಂದು ಮಾನುಷ ಧ್ವನಿಗಳು ಕೇಳಿಸ್ತದಂತೆ.
ಗತಿಸಿ ಹೋದ ಕಾಲಗರ್ಭದಿಂದ ಕೆಲವೊಂದು ಮಾನುಷ ಧ್ವನಿಗಳು ಕೇಳಿಸ್ತದಂತೆ. ಯಾರಿಗೆ ಅಂತ ಹೇಳಿದರೆ, ಒಂದು ಯೋಗಿಗಳಿಗೆ, ಇನ್ನೊಂದು ಕವಿಗಳಿಗೆ. ಯೋಗಿ ಮತ್ತೆ ಕವಿ ಇಬ್ಬರು ಒಬ್ಬನೇ ಆಗುವುದಕ್ಕೆ ಸಾಧ್ಯ ಆಗುವುದಿಲ್ಲ. ನಾವು ಕಂಡ ಹಾಗೆ ಮಹಾಯೋಗಿಗಳು ಮಹಾಕವಿಗಳು ಅಂತ ನಾವು ಅಂಗೀಕರಿಸಿದ್ದು ವ್ಯಾಸರನ್ನು ಮತ್ತು ವಾಲ್ಮೀಕಿಯನ್ನು. ಅಭಿನವ ವಾಲ್ಮೀಕಿ ಅಂತ ಹೇಳುವ ಹೆಸರನ್ನು ಪಡೆದವರು ನಮ್ಮ ಬುಟ್ಟಿಕೆರೆ ಪುರುಷೋತ್ತಮ ಪೂಂಜರು. ಅನರ್ಘ್ಯವಾದಂತಹ ಕಥಾವಸ್ತುಗಳನ್ನು ಆಯ್ದು ಯಕ್ಷಗಾನಕ್ಕೆ ಅವರದನ್ನು ಕೊಟ್ಟಿದ್ದಾರೆ. ಮಾನಿಷಾದ ಇರಬಹುದು, ಅಥವಾ ಸತಿ ಉಲೂಪಿ ಇರಬಹುದು, ಅಥವಾ ತುಳು ಭಾಷೆಯಲ್ಲಿ ಬರೆದಂತಹ ಕುಡಿಯನ ಕೊಂಬಿರಿಲು, ಕುಡಿಯನ ಕಣ್ಣು, ಇಂತಹ ಎಷ್ಟೋ ಪ್ರಸಂಗಗಳು ಅದು ಜನಮಾನಸವನ್ನು ತಟ್ಟುವಲ್ಲಿ ಅವರ ಕವಿತ್ವದ ಸಿದ್ಧಿ ಎನ್ನುವುದು ಎಷ್ಟು ಎನ್ನುವುದನ್ನು ನಮಗೆ ಅದು ಬಹಳ ಚೆನ್ನಾಗಿ ಕಾಣುವುದಕ್ಕೆ ಸಾಧ್ಯ ಆಗ್ತದೆ. ಕಳೆದ ಗಣೇಶನ್ನ ಈಗಾಗಲೇ ಹೇಳಿದರು, ಕಳೆದ ಬಾರಿ ಈ ಈ ಶ್ರಾವಣ ತಿಂಗಳಿನಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಒಂದು ಫೋನ್ ಮಾಡಿದ್ರು ನನಗೆ ಮನೆಗೆ. ಏರ್ಲಜ್ಜಿ ನಮನೆ ಇಲ್ಲಲು ಸೇರಿದೊಂಜಿ ಚಮನ್ಪುಗ ಅಂದರೆ ಅವರಿಗೆ ಪ್ರೇರಣೆ ಆದದ್ದು ಮಂದಾರ ಕೇಶವ ಭಟ್ರು ಬರೆದಂತಹ ಒಂದು ಮಂದಾರ ರಾಮಾಯಣ, ಅದರ ವಾಚನವನ್ನು ನಾವು ತುಳು ಅಕಾಡೆಮಿಯ ಚಾವಡಿಯಲ್ಲಿ ಮಾಡಿದ್ದೆವು. ಒಬ್ಬೊಬ್ಬರು ಬಂದು ಒಂದು ದಿವಸ ಪ್ರವಚನ ಮಾಡಿದಾಗ ಅದನ್ನು ಅವರು ನೋಡಿದ್ರು. ದುಂಬುದನೆ ಒಂಜಿ ಕ್ರಮ ಇತ್ತು, ನಿಂಚಂದ ಬಣ್ಣ ಆಟಿ ತಿಂಗಳು ನಮ್ಮ ರಾಮಾಯಣ ವಾಚನ ಅನ್ಪುಣೆ ಈಗ ಸೋನೊಡೊಂಜಿ ಮಹಾಭಾರತದ ಮತ ಮನ್ಪುಣೆ ಅಂದೆ ನಮ್ಮತ್ತೆ ನೀನು ತೂದಿ ಎಂಕೊಂಜಿ ಪ್ರೇರಣೆ ನಂಚಾದ ನಮ್ಮ ಮಾತ ನಮ್ಮ ಮಕ್ಳಿದಲ್ಲ ದಿಂಜದಲ್ಲ ದುಂಬುಕೊನೋದು ಮಲಮಲ್ಲಂದು ಮಲ್ಪುಣದಲ್ಲ ಬಿಡ್ಚಿ ಇಲ್ಲದ ಚಾವಡ್ಡೆ ನಮ್ಮ ಒಂಜಿ ಮನ್ಪುಗ ಅಂತ ಹೇಳಿದರು. ನಮ್ಮ ಹುಳ್ಳರು ನಾವು ಇಲ್ಲಿಂದ ಒಟ್ಟಿಗೆ ಹೋಗುವುದು ಆ ನೆನಪು ಈಗಲೂ ಕಾಡ್ತದೆ ನಮಗೆ. ಯಾಕೆಂದ್ರೆ ಆ ಮನೆಯಲ್ಲಿ ಅವರು ಎಷ್ಟು ಚೆನ್ನಾಗಿ ನಮ್ಮ ಜೊತೆ ಇದ್ರು, ಎಷ್ಟು ನಿಷ್ಕಲ್ಮಶವಾಗಿ ನಮ್ಮ ಜೊತೆ ವ್ಯವಹರಿಸಿದ್ರು. ಆದರೆ ನಾವು ಊಹಿಸಿದ್ದೊಂದಲ್ಲಿ ಆದದ್ದೇ ಒಂದು ಸಣ್ಣ ಕಾರ್ಯಕ್ರಮ ಅಂತ ಹೇಳಿ ಅದು ಕೊನೆಗೆ ಒಂದು ದೊಡ್ಡ ಉತ್ಸವದ ಹಾಗಾಯಿತು ಅವರ ಮನೆಯಲ್ಲಿ. ಯಾಕಂದ್ರೆ ಅವರ ಅಭಿಮಾನಿಗಳು ಅಷ್ಟು ದೊಡ್ಡ ಸಂಖ್ಯೆಯಲ್ಲಿದ್ದರು. ಗಣೇಶನ್ನ ಹೇಳಿದ ಹಾಗೆ ನಾವು ಎಲ್ಲರೂ ಪೂಂಜರ ಮೇಲೆ ಅಭಿಮಾನ ಇದ್ದವರು ಪ್ರತಿಯೊಬ್ಬರು ಕೂಡ ಹೋಗಿ ಆ ಕಾರ್ಯಕ್ರಮ ಅಷ್ಟು ಚೆನ್ನಾಗಿ ಆಯಿತು. ಆದರೆ ದುರ್ಯೋಗ ನಮಗೆ ಅವರನ್ನು ಉಳಿಸಿಕೊಳ್ಳುವಂತಹ ಸ್ಥಿತಿ ಇಲ್ಲದೆ ಹೋಯಿತು. ಬಹಳ ಮುಖ್ಯವಾಗಿ ನಾನು ಕಂಡದ್ದು ಪೂಂಜರಲ್ಲಿ ಅವರ ವ್ಯಕ್ತಿತ್ವ. ಒಬ್ಬ ಕಲಾವಿದ ಯಾವತ್ತಿದ್ರೂ ಕೂಡ ನಾನು ನೋಡಿದ ಹಾಗೆ ನನ್ನ ಅನುಭವದಲ್ಲಿ ದ್ವೇಷ, ಈರ್ಷೆ, ಅಸೂಯೆ ಇದೆಲ್ಲವನ್ನು ಮೀರಿ ನಿಲ್ಲುವುದು ಬಹಳ ಕಷ್ಟ. ಈ ಕ್ಷೇತ್ರವೇ ಆಗಿದೆ. ಆದರೆ ನಾನು ಕಂಡ ಪೂಂಜರು ಇದೆಲ್ಲವನ್ನು ಮೀರಿದಂತಹ ಒಬ್ಬ ವ್ಯಕ್ತಿತ್ವ. ದ್ವೇಷ ಹಿಂಸೆಗಳಾಚೆ, ಭಯ ಸಹಾನುಭೂತಿಗಳಾಚೆ ಬಾಂಧವ್ಯದ ಅರಿವು ಪಡಿಮೂಡಿದಾಗ ಇಲ್ಲಿನ ಈ ನೆಲ ನಂದನ ಆಗಬಹುದು ಅಂತ ಹೇಳಿ ಒಬ್ಬ ಕವಿ ಹೇಳಿದ್ದಾರೆ. ಇದು ಕಾವ್ಯ ಭಾಷೆ ಆಗಬಹುದು, ನಿಜ ಜೀವನದಲ್ಲಿ ಕಷ್ಟ. ಯಾರ ಹೊಗಳಿಕೆಗೆ ಅವರು ಬಗ್ಗಿದವರಲ್ಲ ಅಥವಾ ಅದಕ್ಕೆ ತಲೆ ಕೊಟ್ಟವರಲ್ಲ, ಯಾರ ತೆಗಳಿಕೆಗೆ ಕೂಡ ಅವರು ತಲೆ ಕೆಡಿಸಿಕೊಂಡವರಲ್ಲ. ತಾನು ಕಲೆಯನ್ನು ಪ್ರೀತಿಸಿದರು, ಕಾವ್ಯವೇ ನನ್ನ ಉಸಿರು ಅಂತ ಹೇಳಿ ಬಾಳಿದರು. ಬಹುಶಃ ಅಂತಹ ವ್ಯಕ್ತಿತ್ವ ನಮಗಿನ್ನೂ ಸಿಗ್ಲಿಕ್ಕಿಲ್ಲ. ಅವರ ಆ ದಿವ್ಯಾತ್ಮಕ್ಕೆ ಭಗವಂತ ಚಿರಶಾಂತಿಯನ್ನು ಕೊಡಲಿ. ನನಗೆ ಬಹಳ ಸಂತೋಷ ಆದದ್ದು ಇವತ್ತು ಇಲ್ಲಿ ಇಷ್ಟು ಮಂದಿ ಮಕ್ಕಳು ಬಂದು ಅಭ್ಯಾಸ ಮಾಡ್ತಾ ಇರು. ಪೂಂಜರಿಂದ ಬೆಳಗಿದಂತಹ ಈ ಒಂದು ಯಕ್ಷಗಾನದ ತರಗತಿ ಈಗಾಗಲೇ ಹೇಳಿದರು ನಮ್ಮ ವೇದಿಕೆಯಲ್ಲಿ, ಮತ್ತೆ ಮರಿ ಪೂಂಜರು ಹುಟ್ಟಬೇಕು ಅಂತ. ಖಂಡಿತ ಇಲ್ಲಿರುವ ಈ ಎಲ್ಲ ಮಕ್ಕಳಿಗೆ ಆ ಭಗವಂತ ಆ ಜ್ಞಾನಶಕ್ತಿಯನ್ನು ಕೊಡಲಿ. ಒಬ್ಬೊಬ್ಬರು ಕೂಡ ಅಭಿನವ ಪೂಂಜರಾಗಿ ಬರಲಿ. ಆ ಮೂಲಕವಾಗಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮ್ಮ ಜೊತೆಗಿದ್ದಾರೆ ಭಾಗವತರಾದಂಥ ಶ್ರೀಯುತ ರಾಜರಾಮ ಹೊಳ್ಳ ಕೈರಂಗಳ ಅವರು. ಪೂಂಜರ ಗುರು ಹೊಳ್ಳರ ತಂದೆ ನಾರಾಯಣ ಹೊಳ್ಳರು, ಹಾಗಾಗಿ ಅವರು ಗುರುಪುತ್ರರು. ಜೊತೆಯಾಗಿ ಅವರು ಇರುವರು, ಒಟ್ಟಿಗೆ ನಲಿದಾಡಿದವರು, ಒಟ್ಟಿಗೆ ಇದ್ದವರು. ಹೊಳ್ಳರಿಗೆ ಪೂಂಜರ ಗುರು ಹೌದು.
ಪೂಂಜರು ಏನನ್ನು ಕಲಿತಿದ್ದಾರೋ ಅದಷ್ಟು ಎಲ್ಲರಿಗೆ ಗೊತ್ತುಂಟು. ಚಂಡಮಾತಲೆ ಇರಬಹುದು, ಭಾಗವತಿಕೆ ಇರಬಹುದು, ಅಥವಾ ಯಕ್ಷಗಾನದ ಅರ್ಥಗಾರಿಕೆ, ಅವರದ್ದೇ ಆದಂಥ ಒಂದು ಮಹಿಳಾ ತಂಡ ಉಂಟು, ಅದರ ನಿರ್ದೇಶನ ಹೊಳ್ಳರದ್ದೇ. ಹಾಗಾಗಿ ಹೊಳ್ಳರು ಮೌನದಿಂದಲೇ ಸಮ್ಮತಿಯನ್ನು ಸೂಚಿಸಿದ್ದಾರೆ. ಯಾಕಂದ್ರೆ ಪೂಂಜರಂತವರನ್ನು ಕಳೆದುಕೊಂಡವಾಗ ಆಗುವಂಥ ದುಃಖ ಏನೆನ್ನುವಂಥದ್ದು ಎಲ್ಲರಿಗೂ ಗೊತ್ತು. ಇವತ್ತು ಮಧ್ಯಾಹ್ನ ಹೊಳ್ಳರ ನುಡಿನಮನದಲ್ಲಿ ನಮ್ಮ ಕೂಡಲ ಲೈವ್ನಲ್ಲಿ ಪಟ್ಲ ಸತೀಶ್ ಶೆಟ್ಟಿ, ಹೊಳ್ಳರು ಮತ್ತು ಪ್ರಭಾಕರ್ ಜೋಶಿ ಅವರು 3 ಮಂದಿಗಳು ನುಡಿನಮನ ಕಾರ್ಯಕ್ರಮದಲ್ಲಿ ಇವತ್ತು ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿದ್ದರು. ಜೊತೆಗೆ ನಮ್ಮ ಕ್ಷೇತ್ರದ ಅರ್ಚಕರಾದಂಥ ಮಂಜುನಾಥ್ ಭಟ್ರು ಅವರು ನಮ್ಮ ಜೊತೆಗಿದ್ದಾರೆ. ಪ್ರತಿಯೊಂದು ನಮ್ಮ ಕಾರ್ಯಕ್ರಮದಲ್ಲೂ ಅವರಿಗೆ ನಮಗೆ ಬೆನ್ನೆಲುಬಾಗಿ ನಿಂತು ನಮ್ಮ ಕಾರ್ಯಕ್ರಮ ಜೊತೆ ಸಹಕರಿಸುತ್ತಾ ಬಂದವರು. ನಮ್ಮ ಜೊತೆಗಿದ್ದಾರೆ ಪಸಕುರಲ್ ತುಳು ಸುದ್ದಿಗೊಂಚಲಿನ ನಿರ್ದೇಶಕರಾದಂತಹ ಶ್ರೀಯುತ ವಿದ್ಯಾಧರ ಶೆಟ್ಟಿ ಪಸಕುರಲ್ ಅವರು. 2 ಮತ್ತು ಪೂಂಜರ ಬಗ್ಗೆ. ಶ್ರೀ ಕ್ಷೇತ್ರದ ಸಾನ್ನಿಧ್ಯದ ಆರಾಧ್ಯ ದೇವರು ಶ್ರೀ ಮಹಾಲಿಂಗೇಶ್ವರ ಮತ್ತು ಪರಿವಾರ ದೇವರುಗಳಿಗೆ, ಪರಿಸರದ ಎಲ್ಲ ಪರಿವಾರ ದೈವಗಳಿಗೆ ನಮಿಸುತ್ತಾ ಪೂಂಜರ ಬಗ್ಗೆ ಮಾತಾಡುವುದಿದ್ರೆ ಬಹಳಷ್ಟು ಇದೆ. ಈಗಾಗಲೇ ವೇದಿಕೆಯಲ್ಲಿರುವವರು ಅವರ ಬಗ್ಗೆ ಬಹಳಷ್ಟು ಆತ್ಮೀಯತೆಯಿಂದ ಒಡನಾಟದಿಂದ ಇದ್ದವರು, ತಿಳಿದವರು, ತುಂಬ ವಿವರವಾಗಿ ಕಾಲಮಿತಿಯಲ್ಲಿ ಅವರ ಅನುಭವಗಳನ್ನು, ಪೂಂಜರ ವ್ಯಕ್ತಿತ್ವವನ್ನು ಬಣ್ಣಿಸಿದ್ದಾರೆ. ಅವರೆಲ್ಲರಷ್ಟು ಹತ್ತಿರದವ ನಾನಲ್ಲ, ಹಾಗೆಂದು ಪರಿಚಯ ಇಲ್ಲದವನೂ ಅಲ್ಲ. ಪೂಂಜರ ಬಗ್ಗೆ ಒಳ್ಳೆಯ ಪರಿಚಯ ಇತ್ತು, ಒಳ್ಳೆಯ ಗೌರವ ಇತ್ತು. ಅವರು ಒಳ್ಳೆಯ ಪರಿಚಯದಿಂದ ಹೋದಲ್ಲಿ, ಕಾರ್ಯಕ್ರಮದಲ್ಲಿ ಸಿಕ್ಕಿದಲ್ಲಿ ಆತ್ಮೀಯತೆಯಿಂದ ಮಾತಾಡುವಷ್ಟು ಸಲಿಗೆಯಿಂದ ಇದ್ದೆವು ನಾವು. ಆದರೆ ತುಂಬ ಒಡನಾಟ ನನ್ನ ವೃತ್ತಿಪರತೆಯಿಂದಾಗಿ ನನಗೆ ಸಾಧ್ಯ ಆಗಲಿಲ್ಲ. ಆದರೆ ಇಲ್ಲಿ ಒಂದಂತೂ ವಿಷಯವನ್ನು ನಾನು ನೆನೆಸಬೇಕು. ಅವರ ಮಾನಿಷಾದ ಪ್ರತಿ ಕರ್ನಾಟಕ ಯಕ್ಷಗಾನ ಆ ಒಂದು ನಾಟಕ ಸಭಾದಲ್ಲಿ ಮೊದಲ ಪ್ರದರ್ಶನ ಆಗುವಾಗ ಅದಕ್ಕೆ ವಿಮರ್ಶೆ ಬರೀಲಿಕ್ಕೆ ನನ್ನನ್ನು ಕರೆದಿದ್ರು. ಅದು ಇವತ್ತೊಂದಿಗೂ ಒಂದು ಹಸಿರಿನ ನೆನಪು. ಹೀಗೆ ನೆನಪಾಯಿತು ಮಾನಿಷಾದ ಪುಸ್ತಕವನ್ನು ಕೈಯಲ್ಲಿ ಹಿಡಿದಾಗ. ಆಗ ನಾನು ಮಂಗಳೂರು ಮಿತ್ರದಲ್ಲಿ ಅಂಕಣ ಬರೀತಾ ಇದ್ದೆ. ಆ ಕಾಲಕ್ಕೆ ನನ್ನನ್ನು ಕರೆದಿದ್ದರು. ಅದಕ್ಕೆ ಅವರು ಮೆಚ್ಚುಗೆಯನ್ನು ಸೂಚಿಸಿದರು. ಬಹುಶಃ ಆಗಿನ ಕಾಲದಲ್ಲಿ ಯಕ್ಷಗಾನವನ್ನು ತುಂಬ ನೋಡ್ತಾ ಇದ್ದೆ. ಪೌರಾಣಿಕ ಪ್ರಸಂಗಗಳ ಒಂದು ದಿಕ್ಕನ್ನು ಬದಲಾಯಿಸಿದಂತಹ ಒಂದು ಪ್ರಸಂಗ ಅದು ಮಾನಿಷಾದ. ಬಹಳ ಮೆಚ್ಚುಗೆ, ಬಹಳ ಅದ್ಭುತವಾದ ಮೆಚ್ಚುಗೆಯೊಂದಿಗೆ ಬಹಳಷ್ಟು ಪ್ರದರ್ಶನಗಳನ್ನು ಖಂಡಿತ ಅದನ್ನು ಹೇಳಿದ್ದಾರೆ. ಅಂತಹ ಒಬ್ಬ ಕವಿಯಾಗಿ ಪೂಂಜರು ಯಕ್ಷಗಾನದಲ್ಲಿ ಸವ್ಯಸಾಚಿಯಾಗಿ ಗುರುತಿಸಿಕೊಂಡವರು. ಅದನ್ನೆಲ್ಲ ಹೇಳಿ ಅಭಿನವ ವಾಲ್ಮೀಕಿ ಅಂದರೆ ಅವರ ಪ್ರಸಂಗ ಸಾಮರ್ಥ್ಯ, ಅವರ ಕಲ್ಪನಾ ಸಾಮರ್ಥ್ಯ, ಆ ರಂಗನಡೆ ಅದು ಅಷ್ಟು ಅಚ್ಚುಕಟ್ಟಾಗಿ ಅವರ ಪ್ರಸಂಗಗಳಲ್ಲಿ ಇರ್ತಿತ್ತು. ಅದ್ಭುತವಾದಂತಹ ವ್ಯಕ್ತಿತ್ವ. ಆದರೆ ಹೀಗೆ ಬಂದು ಎಲ್ಲಿಯಾದರೂ ಕಾರ್ಯಕ್ರಮ ಆಗಿ ಕೂತುಕೊಳ್ಳುವಾಗ ಎಲ್ಲಿಯೂ ಅವರು ತಾನೊಬ್ಬ ದೊಡ್ಡ ಪಂಡಿತ, ವಿದ್ವಾಂಸ ಅವರ ಮನಸ್ಸಿನಲ್ಲೂ ಇಲ್ಲ, ಅವರ ವ್ಯಕ್ತಿತ್ವದಲ್ಲೂ ಇಲ್ಲ. ಸರಳವಾಗಿ ಬಂದು ಹಿಂದೆ ಕುಳಿತು ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ರು. ಮತ್ತೆ ಅವರನ್ನು ಯಾರಾದರೂ ಗುರುತಿಸಿ ಅವರನ್ನು ಗೌರವಿಸಿ ಎದುರಿಗೆ ಕರ್ಕೊಂಡು ಬರಬೇಕಾಗಿತ್ತು. ಆ ರೀತಿಯ ವ್ಯಕ್ತಿತ್ವ, ಅಷ್ಟೊಂದು ಸರಳತ. ಮುಖಭಾವದಲ್ಲಂತೂ ಅದು ನಿರ್ವಿಕಾರ ಮುಖ. ಅವರಲ್ಲಿ ಆ ಮುಖದಲ್ಲಿ ಅವರು ಯಾವುದನ್ನು ವ್ಯಕ್ತಪಡಿಸುವುದಿಲ್ಲ. ಅದು ಅಲ್ಲಿ ಸಂತೋಷ ಆದರೆ ಒಂದಷ್ಟು ಸಣ್ಣ ಮುಗುಳ್ನಗೆ ಹೊರತು ಮತ್ತು ಯಾವುದೇ ರೀತಿಯ ವ್ಯಕ್ತವಾಗದಂತಹ ಭಾವನೆಗಳು, ಆ ಭಾವನೆಗಳನ್ನು ಕಂಡುಹಿಡಲಿಕ್ಕೆ ಸಾಧ್ಯವಾಗದಂತಹ ಒಂದು ರೀತಿಯ ಅಪೂರ್ವವಾದಂತಹ ಕಲಾವಿದ. ಎಲ್ಲವನ್ನು ತಿಳಿದಿದ್ದರೂ ಏನೂ ತಿಳಿಯದವನ ಹಾಗೆ ಸಾಮಾನ್ಯನ ಹಾಗೆ ಇರುವುದು ಅದು ಬಹುಶಃ ಪೂಂಜರಂದರಿಂದ ಮಾತ್ರ ಸಾಧ್ಯ ಅಂತ ಹೇಳಿಕೊಳ್ತಾ, ಪೂಂಜರಂತಹ ಆ ಒಂದು ವ್ಯಕ್ತಿತ್ವ ಇಲ್ಲಿ ಕಲಿಯುವಂತಹ ಮಕ್ಕಳಲ್ಲಿ ಮೂಡಿ ಬರಬೇಕು, ಮರಿ ಪೂಂಜರ ಆಗಬೇಕಂತ ಹೇಳಿದರು. ಅದನ್ನು ನಮ್ಮ ಆತ್ಮೀಯ ಸದಾಶಿವ ಆಳ್ವರು ಕೂಡ ಹೇಳಿದರು. ಮಕ್ಕಳಿಗೆ ಪಾಠವನ್ನು ಕಲಿಸುವಾಗ ಪೂಂಜರ ಆ ಒಂದು ಬಗ್ಗೆ ವ್ಯಕ್ತಿತ್ವವನ್ನು, ಅವರ ಪ್ರಸಂಗಗಳನ್ನು ತಿಳಿಸುವಂತಹ ಕೆಲಸ ಇಲ್ಲಿ ಆಗಲಿ. ಯಾಕೆಂದರೆ ಇದು ಪೂಂಜರು ಬೆಳಗಿದಂತಹ ಯಕ್ಷಗಾನ ಅಧ್ಯಯನ ಕೇಂದ್ರ. ಅದು ದೊಡ್ಡ ವಿಸ್ತಾರವಾಗಲಿ, ಮಕ್ಕಳಲ್ಲಿ ಪೂಂಜರ ವ್ಯಕ್ತಿತ್ವ ಬೆಳೆಯಲಿ. ಪೂಂಜರಂತಹ ಆ ಕಲಾವಿದನನ್ನು ನಾವು ಮತ್ತೊಮ್ಮೆ ಎಣಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದರೆ ಅದನ್ನು ಮರು ಸೃಷ್ಟಿಸುವಂತಹ ಪ್ರಯತ್ನ ಅಲ್ಲಲ್ಲಿ ಆಗಲಿ ಅಂತ ಹೇಳಿಕೊಳ್ಳುತ್ತಾ, ಅವರ ಅಗಲುವಿಕೆ ಅವರ ಮನೆಯವರಿಗೆ ಮಾತ್ರ ಅಲ್ಲ, ಅವರ ಯಕ್ಷ ಕಲಾಭಿಮಾನಿ ಬಂಧುಗಳಿಗೆ, ಶಿಷ್ಯ ಬಂಧುಗಳಿಗೆ ಎಲ್ಲರಿಗೂ ತುಂಬಲಾರದ ನಷ್ಟ. ಅವರ ಆತ್ಮಕ್ಕೆ ನಮ್ಮ ಮಾತುಗಳು ಎಷ್ಟು ತೃಪ್ತಿಯಾಗ್ತದೋ ಇಲ್ವೋ ಗೊತ್ತಿಲ್ಲ. ಆದರೂ ನಾವೆಲ್ಲರೂ ಬೇಡಿಕೊಳ್ಳುವುದು ಆ ಭಗವಂತ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು, ಸದ್ಗತಿಯನ್ನು ದಯಪಾಲಿಸಲಿ. ಅವರ ಮನೆಯವರಿಗೆ ಆ ನೋವನ್ನು, ಅಗಲಿದ ನೋವನ್ನು ಸಹಿಸುವ ಶಕ್ತಿಯನ್ನು ಕೊಡಲಿ. ನಮ್ಮಂತಹವರೆಲ್ಲರಿಗೂ ಅವರು ನೆನಪಾಗಿ, ಸ್ಫೂರ್ತಿಯಾಗಿ, ಚಿರಸ್ಫೂರ್ತಿಯಾಗಿ ನಮ್ಮ ಎದೆಯೊಳಗೆ ಇರಲಿ ಎಂದು ಪ್ರಾರ್ಥಿಸ್ತಾ, ಅವಕಾಶಕ್ಕಾಗಿ ವಂದಿಸ್ತಾ ನಮಸ್ಕಾರ.
ವಿದ್ಯಾಧರ ಶೆಟ್ಟಿಯವರೇ, ಅಗಲಿದಂಥ ಆ ದಿವ್ಯ ಚೇತನ ಪರಂಧಾಮದ ಬಾಗಿಲನ್ನು ತಟ್ಟಬೇಕು ಅಂತಾದರೆ ನಾವು ಅಲ್ಲಲ್ಲಿ ನೀಡುವಂಥ ಅಶ್ರುತರ್ಪಣ ಅದಕ್ಕೆ ಹೇತುವಾಗುತ್ತದಂತೆ. ಆದುದರಿಂದ ಅಗಲಿದಂಥ ದಿವ್ಯ ಚೇತನಕ್ಕೆ 1 ನಿಮಿಷದ ಮೌನ ಪ್ರಾರ್ಥನೆಯೊಂದಿಗೆ ಶ್ರದ್ಧಾಂಜಲಿಯನ್ನು ಸಮರ್ಪಿಸುವ. ಈಗ ಧನ್ಯವಾದವನ್ನು ಕೊಡುವುದಕ್ಕೆ ನಮ್ಮ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದಂತಹ ಶ್ರೀಯುತ ವಿಶ್ವನಾಥ್ ಶೆಟ್ಟಿಯವರು.